ಇದು ರೈತ ಕಾರ್ಮಿಕ ಯುವಜನ ವಿದ್ಯಾರ್ಥಿ ಅವರ ಆದಿವಾಸಿ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಹಕ್ಕುಗಳ ಉಳಿವಿಗಾಗಿ ಜನಜಾಗೃತಿ ಜಾಥಾ. ಆತ್ಮೀಯ ನಾಗರಿಕ ಬಂಧುಗಳೇ, ರೈತ ಕಾರ್ಮಿಕ ವಿರೋಧಿ ಸಂಬಂಧ ಕಾಯ್ದೆಗಳು ಹಾಗೂ ಕಾರ್ಮಿಕ ಸೈನಿಕರು ಸಮಿತಿಗೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಗೆ ರೈತರ ದೇಶದ ಬೆನ್ನೆಲುಬು, ರೈತರು ದೇಶದ ಬೆನ್ನೆಲುಬು, ಬೆನ್ನೆಲುಬನ್ನೇ ಮುರಿಯಲು ಹೊರಟ, ಬೆನ್ನೆಲುಬನ್ನೇ ಮುರಿಯಲು ಹೊರಟ ನರೇಂದ್ರ ಮೋದಿಗೆ ಧಿಕ್ಕಾರ, ರೈತ ಹೋರಾಟ ಜಿಂದಾಬಾದ್, ರೈತ ಹೋರಾಟ ಜಿಂದಾಬಾದ್, ಕಾರ್ಮಿಕರ ಹೋರಾಟ ಜಿಂದಾಬಾದ್, ಯುವಜನ ಶಕ್ತಿ ಜಿಂದಾಬಾದ್, ಯುವಜನ ಶಕ್ತಿ ಜಿಂದಾಬಾದ್, ಸಂಘದ ಉಳ್ಳಾಲ ವಲಯ ಸಮಿತಿ ಅಧ್ಯಕ್ಷರು ಸುಂದರ ಕುಂಪನಲ್ಲರು ಮೇರೆ ನ್ಯಾಯ ಈ ಸಭೆಗೆ ಸ್ವಾಗತ ಉಂಟು. ಅಂಚೆ ಕಾರ್ಯದರ್ಶಿ ನಿರಾಸಲಿಕ ಕೊಟ್ಟಲ್ಲರು ಇನ್ನೆಲ್ಲ ಸ್ವಾಗತ ಅಂತಂದು ಉಳ್ಳಾಲ ವಲಯದ ರೈತ ಸಂಘದ ಅಧ್ಯಕ್ಷರಾದ ಸಂಜಯ್ ಪಿಲ್ಲರು ಇನ್ನೆಲ್ಲ ಸ್ವಾಗತ ಕೊಟ್ಟಿದ್ದೇನೆ. ಡಿವೈಎಫ್ಐ ಉಳ್ಳಾಲ ವಲಯದ ಅಧ್ಯಕ್ಷರಾದ ಸರಿಕೇಶ್ವರರು ಮೇಲಿನ ಸ್ವಾಗತ ಅಂತಂದು ಕಾರ್ಯದರ್ಶಿ ಸುನೀಲ್ ತೇವನಲ್ಲರು ಮೇಲಿನ ಜಂಟಿ ಸಮಿತಿ ಪರವಾದ ಸ್ವಾಗತ ಅಂತ. ಅಂಚನೆ ದಲಿತ ಕೃಷಿ ಸಮಿತಿಯ ಉಳ್ಳಾಲ ವಲಯದ ಅಧ್ಯಕ್ಷರಾದ ನಾರಾಯಣ ತಲಪಾಡಿಲ್ಲರು ಮೇಲಿನ ಜಂಟಿ ಸಮಿತಿ ಪರವಾದ ಸ್ವಾಗತ ಅಂತ. ವಲಯ ಪಕ್ಷದ ಸದಸ್ಯರಾದ ತಾನು ರೈತರತ್ತೆ ಓದ ಕಾರ್ಖಾನೆದ ಕಳೆದ ಕಾರ್ಖಾನೆ ಆಮೇಲೆ ಬೀಡಿ ಕಾರ್ಮಿಕರನ್ನ ನಡುವೆ ಬೇಡವಂಥದ್ದು ತಾವೂರು ಪಂಚಾಯತ್ ಅಧ್ಯಕ್ಷರಾದ ಪುರಾಣೆ ಸಂತ ಸಮಾಜದ ಅನಾರೋಗ್ಯದ 22 ತಾರೀಕಿನಲ್ಲಿ ನಮ್ಮನ್ನು ಬರೆದು ಹೇಳಾಕ ಸಾಧಿಸಿದ್ದಾರೆ. ಮೇರೆಗೆ ಮಾತಿರಲ್ಲ ಅಂಜಿನಿಂದ ಉಂಟು ಶ್ರದ್ಧಾಂಜಲಿ ಕೋಡ್ ಬಂದು ಲೆಕ್ಕ ವಿನಂತಿ ಉಂಟು. ಧನ್ಯವಾದಗಳು. ರೈತರು, ಕಾರ್ಮಿಕರು, ದುಡಿಯುವ ವರ್ಗ ಸಮರಶೀಲ ಹೋರಾಟ ಮಾಡ್ತಾ ಇರುವ ಸಂದರ್ಭದಲ್ಲಿ ದೇಶವ್ಯಾಪಿ ಈ ಹೋರಾಟ ಆ ರೈತರ ಹೋರಾಟಕ್ಕೆ ಬೆಂಬಲಿಸಿ ಹೋರಾಟ ಬಿಗಿಲಿದ್ದಿದೆ. ಬಂಧುಗಳೇ, ರೈತರ ಹೋರಾಟ ಇವತ್ತು ದೇಶಾದ್ಯಂತ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದ ರೂಪ ಪಡೆದಿದೆ. ದಿಲ್ಲಿಯ ಗಡಿಯಲ್ಲಿ ಹಗಲು ರಾತ್ರಿ ವೃದ್ಧರು, ಮಹಿಳೆಯರು, ಮಕ್ಕಳು ಎನ್ನದೆ ಭೇದ ಭಾವವಿಲ್ಲದೆ ಹೋರಾಟದ ಕಣದಲ್ಲಿದ್ದಾರೆ. ಈ ಹೋರಾಟದಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ರೈತ ಬಂಧುಗಳು ಹುತಾತ್ಮರಾಗಿದ್ದಾರೆ. ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಈ ರೈತರ ನ್ಯಾಯಬದ್ಧವಾದ ಹೋರಾಟಕ್ಕೆ ವಿರುದ್ಧವಾಗಿ ಅದನ್ನು ಬಗ್ಗುಬಡಿಯಲು ಪೊಲೀಸರ ಮೂಲಕ ಅದನ್ನ ತಡೆಯಲು ಹೊರಟಿದ್ದಾರೆ. ಮುಖ್ಯವಾಗಿ ಜಲಪರಂಗಿಯನ್ನು ಉಪಯೋಗಿಸಿ ಲಾಠಿ ಪ್ರಹಾರ ಮಾಡಿ ರೈತರ ಹೋರಾಟಕ್ಕೆ ಅಡ್ಡಗಾಲ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟು ಮಾತ್ರವಲ್ಲ, ದೇಶದ ಈ ರೈತರ ಅನ್ನದಾತರ ಹೋರಾಟಕ್ಕೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುವುದರ ಮೂಲಕ ಖಾಲಿಸ್ತಾನಿಗಳೆಂದು ಹೇಳಿದ್ದಾರೆ, ಪಾಕಿಸ್ತಾನ ಪರ ಅಂತ ಹೇಳಿದ್ದಾರೆ, ಭಯೋತ್ಪಾದಕರೆಂದು ಹೇಳಿದ್ದಾರೆ. ಈ ರೈತರೇ ಅಲ್ಲ ಅಂತ ಕೂಡ
ಅಪಪ್ರಚಾರ ಮಾಡಿ ನಮ್ಮ ರೈತರ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಹೊರಟಿದ್ದಾರೆ. ಪೊಲೀಸ್ ಬಲವನ್ನು ಉಪಯೋಗಿಸಿದ್ದಾರೆ. ಮಳೆ ಚಳಿಗೆ ಹೆದರಲು ದಣಿದು ಮರಳುತ್ತಾರೆ ಅನ್ನುವ ಒಂದು ಭಾವಿಸಿ ಕೇಂದ್ರ ಸರ್ಕಾರ ಅಯ್ಯೋ ಕೊರೋನಾ ಇದೆ, ಹಕ್ಕಿ ಜ್ವರ ಇದೆ ಎಂದು ಹೇಳಿ ಹೆದರಿಸಿದ್ದಾರೆ. ಆದರೆ ರೈತರು ಒಂದೇ ಒಂದು ಹೆಜ್ಜೆ ಹಿಂದೆ ಇರಲಿಲ್ಲ. ಪ್ರತಿಭಟನೆ ಭುಗಿಲೆದ್ದಿದೆ. ದೇಶವ್ಯಾಪಿ ಈ ಪ್ರತಿಭಟನೆಗೆ ಪೂರಕವಾಗಿ ದೇಶಾದ್ಯಂತ ರೈತ ಕಾರ್ಮಿಕರು, ದುಡಿಯುವ ಜನ ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅಂತೆಯೇ ಪ್ರಮುಖ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ವಿದ್ಯುತ್ ಶಕ್ತಿ ಕಾಯ್ದೆಯನ್ನು 2020 ತಿದ್ದುಪಡಿ, ಇನ್ನಿತರ ಪ್ರಮುಖ ಕಾಯ್ದೆಗಳನ್ನು ರೈತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸುವುದನ್ನು ರೈತರು ವಿರೋಧಿಸ್ತಾ ಇದ್ದಾರೆ. ರೈತ ಕಾಯ್ದೆಯನ್ನು ಜಾರಿ ಮಾಡಬಾರದು ಅಂತೇಳಿ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಿಂದ ಪ್ರಮುಖ 7 ಕೇಂದ್ರಗಳಿಂದ ಪ್ರಚಾರ ಜಾಥಾ ಹೊರಟು, ಅದರಲ್ಲಿ ಒಂದು ಜಾಥಾ ನಮ್ಮ ಕರಾವಳಿ ಜಿಲ್ಲೆಯ 4 ಜಿಲ್ಲೆ, ಮಲೆನಾಡಿನ ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಿ ಪ್ರಚಾರ ಜಾಥಾ, ಜನಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಬಂಧುಗಳೇ, ಪ್ರಮುಖವಾಗಿ ಈ ಒಂದು ರೈತರ ಬೇಡಿಕೆ ಸಂಬಂಧಪಟ್ಟು ಹೆಚ್ಚಿನ ವಿಚಾರ ನಮ್ಮ ಮುಖಂಡರು ಮಾತಾಡಲಿಕ್ಕಿದ್ದಾರೆ. ಈ ಜಾಥಾದುದ್ದಕ್ಕೂ 4 ಜಿಲ್ಲೆಗಳಲ್ಲಿ ನಮಗೆ ಹೃತ್ಪೂರ್ವಕವಾದ ಬೆಂಬಲವನ್ನು ದುಡಿಯುವ ವರ್ಗ, ರೈತ, ಕೃಷಿ ಕೂಲಿ ಕಾರ್ಮಿಕರು ವ್ಯಕ್ತಪಡಿಸಿದ್ದಾರೆ. 24ನೇ ತಾರೀಕು ಆದಿತ್ಯವಾರ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿ ಈ ಜಾಥಾ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡು ಆ ಸಂದರ್ಭದಲ್ಲಿ ಸಿಐಟಿನ ರಾಜ್ಯ ಉಪಾಧ್ಯಕ್ಷರಾದ ಕಾಮ್ರೇಡ್ ಡಾಕ್ಟರ್ ಕೆ ಪ್ರಕಾಶ್ ಅವರು ಈ ಜಾಥಾವನ್ನು ಉದ್ಘಾಟನೆ ಮಾಡಿದರು. ಆ ಜಾಥಾ ಉದ್ಘಾಟನಾ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಆ ಜಾಥಾ ಮುಂದುವರೆದು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸಂಚರಿಸಿ ಭದ್ರಾವತಿಯಲ್ಲಿ ಕಬ್ಬಿಣದ ಕಾರ್ಖಾನೆಯ ಕೇಂದ್ರ, ಅಲ್ಲಿ ಕೂಡ ಸಾರ್ವಜನಿಕ ಸಭೆ ನಡೆದು ಭದ್ರಾವತಿ ಕಬ್ಬಿಣ ಕಾರ್ಖಾನೆಯ ಕಾರ್ಮಿಕ ಸಂಘದ ಮುಖಂಡರು ನಮ್ಮನ್ನು ಸ್ವಾಗತಿಸಿ ನಮ್ಮನ್ನು ಬೆಂಬಲಿಸಿದ್ದಾರೆ. ಮುಂದೆ ನಮ್ಮ ಜಾಥಾ ಉತ್ತರ ಕನ್ನಡ ಜಿಲ್ಲೆಗೆ ಪಾದಾರ್ಪಣೆ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಆದ್ಯಂತ ಸುಮಾರು 13 ಸ್ಥಳಗಳಲ್ಲಿ, ಕೇಂದ್ರಗಳಲ್ಲಿ ಈ ಜಾಥಾ ಪ್ರಚಾರ ಸಭೆ ನಡೆಸಿದೆ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಕಾರ್ಮಿಕ ಮುಂದಾಳುಗಳಾದಂತಹ ಕಾಮ್ರೇಡ್ ಯಮುನಾ ಗಾಂಕರ್, ದಾಂಡೇಲಿಯಲ್ಲಿ ಅಲ್ಲಿಯ ಕಾರ್ಮಿಕ ಮುಖಂಡರು, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಕಾರ್ಮಿಕ ಸಂಘದ ಮುಖಂಡರು ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಅಲ್ಲಿ ಕೂಡ ಸಾರ್ವಜನಿಕ ಸಭೆಯನ್ನು ಏರ್ಪಡಿಸಲಾಗಿದೆ. ಆ ಒಂದು ಸಭೆಯಲ್ಲಿ ಅಲ್ಲಿಯ ಮುಖಂಡರು ಹರೀಶ್ ನಾಯ್ಕ್, CM ಶಾನ್ಬಾಗ್, ಯಮುನಾ ಗಾಂಕರ್ ಮುಂತಾದ ಮುಖಂಡರು, ಅದರ ಜೊತೆಯಲ್ಲಿ ಉಡುಪಿ ಜಿಲ್ಲೆಯ ಮುಖಂಡರಾದಂತಹ ಬಾಲ್ಕನ್ ಶೆಟ್ಟಿ ಅವರು ಕೂಡ ಭಾಗವಹಿಸಿದರು. ಅಂಕೋಲದಲ್ಲಿ 26ನೇ ತಾರೀಕು ದೇಶಾದ್ಯಂತ ಪರ್ಯಾಯ ಪರೇಡ್ ಯಾವ ರೀತಿಯಲ್ಲಿ ರೈತರು ಎಲ್ಲ ಇಡೀ ದೇಶಾದ್ಯಂತ ನಡೆಸಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಆ ಪರ್ಯಾಯ ಪರೇಡಿನ ಭಾಗವಾಗಿ ಅಂಕೋಲದಲ್ಲಿ ಕೂಡ ನಮ್ಮ ಜಾಥಾ ಪರೇಡ್ನಲ್ಲಿ ಭಾಗವಹಿಸಿದೆ. ಅಂಕೋಲದಲ್ಲಿ ಗಣರಾಜ್ಯದ ಆ ದಿನದಲ್ಲಿ ಅಲ್ಲಿಯ ಉತ್ತರ ಕನ್ನಡ ಜಿಲ್ಲೆಯ ರೈತ ಸಂಘದ KPRSನ ಅಧ್ಯಕ್ಷ ಶಾಂತಾರಾಮ್ ನಾಯ್ಕರವರ ಮುಖಂಡತ್ವದಲ್ಲಿ ಅಲ್ಲಿಯ ತಾಲೂಕು ಪಂಚಾಯತಿನ ಅಧ್ಯಕ್ಷರ ಮುಖಂಡತ್ವದಲ್ಲಿ ಯಶಸ್ವಿ ಸಭೆಯಾಗಿದೆ.
ನೇಗಿಲು ಹೊತ್ತ ರೈತನ ಮೆರವಣಿಗೆ ಬಹಳ ಯಶಸ್ವಿ ಕಾರ್ಯಕ್ರಮ ಅಲ್ಲಿ ನಡೆಸಲಾಗಿದೆ. ಆನಂತರ ತಾಲೂಕ್ ಪಂಚಾಯತ್ ಹೊನ್ನಾವರದ ಅಲ್ಲಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿನ ಸದಸ್ಯರು ಹಾಗೆ ಆ ಒಂದು ಸಭೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖಂಡರು ಹಾಗೂ ರಾಜ್ಯದ ಸೇಟಿನ ಉಪಾಧ್ಯಕ್ಷರಾದ ವಸಂತಾಚಾರ್ಯ ಅವರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಅಲ್ಲಿಯ ಮುಖಂಡರಾದ ತಿಲಕ್ ಗೌಡ, ಡಾಕ್ಟರ್ ಶೆಟ್ಟಿ ಮುಂತಾದ ನಾಯಕರು ಕೂಡ ಮಾತಾಡಿದರು. ಆ ಜಾಥಾ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಯಶಸ್ವಿ ಒಂದು ಪ್ರಚಾರ ಜಾಥಾ ಮುಗಿಸಿ ನಾವು ಉಡುಪಿ ಜಿಲ್ಲೆಗೆ ಪಾದಾರ್ಪಣೆ ಮಾಡಿ ಬೈಂದೂರಿನಲ್ಲಿ ಕೂಡ ಸಾರ್ವಜನಿಕ ಸಭೆಯನ್ನು ಮಾಡಲಾಗಿದೆ. ಬೈಂದೂರು ಹಾಗೆ ಕುಂದಾಪುರದಲ್ಲಿ ಕೂಡ ಇದೇ ರೀತಿಯ ಯಶಸ್ವಿ ಸಭೆಯನ್ನು ನಡೆಸಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಈ ಸಂಚರಿಸಿದ ಜಾಥಾದಲ್ಲಿ ಸೇಟಿನ ರಾಜ್ಯ ಕಾರ್ಯದರ್ಶಿಗಳೆಲ್ಲ ಒಬ್ಬರಾದಂಥ ಬಾಲಕೃಷ್ಣ ಶೆಟ್ಟಿ ಅವರು, ಎಚ್ ನರಸಿಂಹ, ಸುರೇಶ್ ಕಲ್ಲಾಗರ್, ಕೆ ಶಂಕರ್, ಶಶಿಧರ ಗಲ್ಲ, ವಿಮಾನೌಕರರ ಸಂಘದ ಸದಸ್ಯರು, ಮುಖಂಡರೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮೂಡುಬಿದ್ರೆಯಲ್ಲಿ ನಾವು ಬೆಳಿಗ್ಗೆ ಸಭೆ ಮಾಡಿದ್ದೇವೆ. ಅಲ್ಲಿಯ ಮುಖಂಡರಾದಂಥ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಯಾದವ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಬೀರ್ ರಮಣಿ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಸಭೆಯಾಗಿದೆ. ಆ ಸಭೆಯಲ್ಲಿ ಡಿಎಫ್ಐನ ರಾಜ್ಯಾಧ್ಯಕ್ಷರಾದ ಮುನೀರ್ ಕಾಟಿಪಳ್ಳ, ವಾಸುದೇವ್ ಚೀರ್ ಹಾಗೆ ವಸಂತಾಚಾರ್ಯ ಅವರು ಕೂಡ ಮಾತಾಡಿದ್ದಾರೆ. ಈಗ ನಾವು ನಿಮ್ಮ ಪ್ರದೇಶಕ್ಕೆ ಬಂದು ಪಾದಾರ್ಪಣೆ ಮಾಡಿದ್ದೇವೆ. ಇದು ಸಮಾರೋಪ ಸಮಾರಂಭ. ಈ ಸಮಾರಂಭಕ್ಕೆ ಈ ಸ್ಥಳಕ್ಕೆ ಬರುವ ದಾರಿಯಲ್ಲಿ ನಾವು ಬಹಳ ಸಂತೋಷ ಆಗುತ್ತೆ, ಹೆಮ್ಮೆ ಕೂಡ ಆಗುತ್ತೆ. ನಮ್ಮ ಯೋಜನಾ ಮುಖಂಡರು, SFIನವರು, DYFIನವರು, CITಯವರು, CPMನವರು, ರೈತ ಕಾರ್ಮಿಕ ಯೋಜನಾ ಮಹಿಳಾ ಸಂಘಟನೆಯವರೆಲ್ಲ ಸೇರಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡಿ ಪುಷ್ಪಗುಚ್ಛವನ್ನು ಕೊಟ್ಟು ನಮ್ಮನ್ನ ಮನಸ್ಸಿಗೆ ಸಂತೋಷ ಮಾಡಿದ್ದಾರೆ. 3 ಕಡೆ ಪ್ರಮುಖ ಕೇಂದ್ರಗಳಲ್ಲಿ ನಮ್ಮ ಸ್ವಾಗತ ಮಾಡಿದ್ದಾರೆ. ಬೈಕ್ ರ್ಯಾಲಿ ಮಾಡಿರುವಂಥದ್ದು ಕೂಡ ಬಹಳ ವಿಶೇಷ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಮಾದರಿಯಾಗಿದ್ದೀರಿ, ನಮಗೆ ಸ್ಫೂರ್ತಿ ನಮಗೆ. ನಾವು ಉಡುಪಿ ಜಿಲ್ಲೆಯವರು, ಉಡುಪಿ ಜಿಲ್ಲೆಯಲ್ಲೂ ಕೂಡ ನಿಮ್ಮ ಮಾದರಿಯಲ್ಲಿ ನಾವು ಮುಂದೆ ಯುವಜನ ಸಂಘಟನೆಯನ್ನ, ವಿದ್ಯಾರ್ಥಿ ಸಂಘಟನೆಯನ್ನ, ಚಳವಳಿಯನ್ನು ಕಟ್ಟಲಿಕ್ಕೆ ನೀವು ಸ್ಫೂರ್ತಿಯಾಗಿದ್ದೀರಿ ಅನ್ನುವಂಥ ವಿಚಾರವನ್ನು ಹೇಳ್ತಾ DFI, CIT, ರೈತ ಕಾರ್ಮಿಕ ಯೋಜನಾ ಮಹಿಳೆ ಈ ಸಂಘಟನೆ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಜಾಥಾ ರೈತರ ಹೋರಾಟಕ್ಕೆ ನಾವು ಗೆಲ್ಲುವ ತನಕ ಈ ಹೋರಾಟವನ್ನು ಕೈಬಿಡುವುದಿಲ್ಲ. ರೈತರಿಗೆ ಸಂಪೂರ್ಣ ಬೆಂಬಲ ಕೊಡ್ತೇವೆ. ಈ ಹೋರಾಟದಲ್ಲಿ ಗೆದ್ದೇ ಗೆಲ್ತಾರೆ ರೈತರು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದೀಗ CITನ ರಾಜ್ಯ ಕಾರ್ಯದರ್ಶಿಗಳಲ್ಲಿ ಒಬ್ಬರಾದಂಥ ಕಮಲ್ ಬಾಲಕೃಷ್ಣ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 4 ಜಿಲ್ಲೆಗಳ 6 ದಿನಗಳ ಸುಮಾರು 25ಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಿದ 50,000 ಜನರನ್ನು ಸಂಪರ್ಕ ಮಾಡಿದಂತಹ ಜಾಥಾ ಇವತ್ತು ನಿನ್ನೂರಿನಲ್ಲಿ ಉಳ್ಳಾಲದ ತೊಕ್ಕೊಟ್ಟದಲ್ಲಿ ಸಮಾರೋಪಗೊಳ್ಳಲಿದೆ. ವೆಂಕಟೇಶ್ ಕೋಹ್ಲಿ ಅವರು ಈಗಾಗಲೇ ಹೇಳಿದಾಗ ನಿಮ್ಮ ಈ ಸ್ವಾಗತ ಯಾವುದಿದೆ ನಮ್ಮ ಆಯಾಸವನ್ನು ಕರಗಿಸಿ ಉಲ್ಲಾಸವನ್ನು ತುಂಬಿಸಿದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಾರಿ ಉದ್ದಕ್ಕೂ ಕೂಡ ನಮಗೆ ಆಯಾಸ ಆಗಲಿಲ್ಲ. ಆಯಾಸ ಯಾಕಾಗಲಿಲ್ಲ ಅಂತೇಳಿ ಹೇಳಿದ್ರೆ ಜನ ನಮ್ಮ ಹೋರಾಟವನ್ನು ಹೋದ ಕಡೆಯಲ್ಲೆಲ್ಲ ಸ್ವಾಗತ ಮಾಡಿದ್ದಾರೆ. ಇವತ್ತು ಉತ್ತರ ಪ್ರದೇಶ ಮತ್ತು ದೆಹಲಿಯ ಗಡಿ ಭಾಗದಲ್ಲಿ UAPA ಅನ್ನುವಂತಹ ಕರಾಳ ಕಾನೂನನ್ನು ಉಪಯೋಗಿಸಿ ರೈತರನ್ನ ಬಂಧಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಗೊತ್ತಿದ್ರೂ ಸಹ
ನಮ್ಮ ಜಾತವನ್ನ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಅದು ಶಿವಮೊಗ್ಗದಲ್ಲೇ ಇರ್ಬೋದು, ಉತ್ತರ ಕನ್ನಡದಲ್ಲೇ ಇರ್ಬೋದು, ಉಡುಪಿ ಜಿಲ್ಲೆಯಲ್ಲೇ ಇರ್ಬೋದು, ಇವತ್ತು ಮಂಗಳೂರಿನಲ್ಲಿ ಕೂಡ ಜನ ಅದಕ್ಕೆ ತೀವ್ರ ರೀತಿಯ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳುವಂತಹದ್ದು. ಇದು ಏನ್ ತೋರಿಸ್ತದೆ ಅಂತೇಳಿ ಹೇಳಿದ್ರೆ, ಮುಂದಿನ ದೇಶದಲ್ಲಿ ನಡೆಯುವಂತಹ ದೀರ್ಘವಾದ ಸಮರಶೀಲ ಹೋರಾಟಕ್ಕೆ ಇದೊಂದು ಮುನ್ನಡೆ ಆಗ್ತದೆ ಅಂತೇಳಿ ಹೇಳುವಂತಹ ಅಂಶವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದರಲ್ಲಿ ಕೆಲವು ಅಂಶಗಳನ್ನ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಆದರೂ ಕೆಲವು ಹೇಳೋದು ಅಗತ್ಯ ಇದೆ ಅಂತೇಳಿ. 3 ಕೃಷಿ ಕಾಯ್ದೆಗಳು ಅದನ್ನ ವಾಪಸ್ ತಗೊಳ್ಬೇಕು ಅಂತೇಳಿ ಹೇಳುವಂತ ಒಂದು ಇದನ್ನ ನಾವು ದಾರಿ ಉದ್ದಕ್ಕೂ ಹೇಳ್ತಾ ಬಂದಿದ್ದೇವೆ. ಜನ ಅದನ್ನು ಸ್ವಾಗತ ಮಾಡಿದ್ದಾರೆ. ಕೃಷಿ ಕಾಯ್ದೆಗಳು ಅವ್ರು ಹೇಳ್ತಾರೆ ಅದು ಕೃಷಿಕರಿಗೆ ಒಳ್ಳೇದಾಗತ್ತೆ ಅಂತೇಳಿ ಹೇಳಿ. ಅದಾನಿಯವರು ಕೃಷಿಕರು ಆದರೆ ಅವರಿಗೆ ಒಳ್ಳೇದಾಗತ್ತೆ. ಉಳ್ಳಾಲ ಪ್ರದೇಶದಲ್ಲಿರುವ ಕೃಷಿಕರಿಗೆ, ತೊಕ್ಕೊಟ್ಟಿನಲ್ಲಿರುವ ಕೃಷಿಕರಿಗೆ ಒಳ್ಳೇದಾಗೋದಿಲ್ಲ. ಅಗತ್ಯ ವಸ್ತುಗಳ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ಒಂದು 23 ಅಗತ್ಯ ವಸ್ತುಗಳಿದ್ದಾವೆ. 23 ಅಗತ್ಯ ವಸ್ತುಗಳು ಯಾವುದು ಅಂತೇಳಿ ಹೇಳಿದ್ರೆ, ಅಕ್ಕಿ, ಗೋಧಿ, ಜೋಳ, ರಾಗಿ, ಹಾಗೆ ಈರುಳ್ಳಿ, ಬಟಾಟೆ, ಹಾಗೆ ಎಣ್ಣೆಕಾಳು, ಬೇಳೆಕಾಳು, ಇಂಥ ಅಗತ್ಯ ವಸ್ತುಗಳನ್ನ ಅದನ್ನ ಸ್ಟಾಕ್ ಮಾಡಲಿಕ್ಕೆ ಒಂದು ಲಿಮಿಟ್ ಇದೆ. ಬೇರೆ ಬೇರೆ ಅಗತ್ಯ ವಸ್ತುಗಳಿಗೆ ಬೇರೆ ಬೇರೆ ಲಿಮಿಟ್ ಇದೆ. ಈಗ ತಿದ್ದುಪಡಿ ಮಾಡಿ ಆ ಲಿಮಿಟ್ ಅನ್ನು ತೆಗೆದುಹಾಕಿದ್ದಾರೆ. ಲಿಮಿಟ್ ಅನ್ನು ತೆಗೆದುಹಾಕುವ ಮೊದಲೇ ಗೌತಮ್ ಅದಾನಿಯವರು, ನಿಮ್ಗೆ ಗೊತ್ತಿದೆ, ಪ್ರಧಾನಿಯವರ ಪರಮಾಪ್ತ ಸ್ನೇಹಿತ, ಅವರು 100 ಎಕರೆ ಜಾಗದಲ್ಲಿ ಒಂದು ಗೋದಾಮನ್ನು ಕಟ್ಟಿಸಿದ್ದಾರೆ ಪಂಜಾಬ್ ರಾಜ್ಯದಲ್ಲಿ. 100 ಎಕರೆ ಜಾಗದಲ್ಲಿ. ಯಾಕೆ? ಅವ್ರದ್ದೊಂದು ಹೊಸ ಕಂಪನಿ ಮಾಡಿದ್ದಾರೆ. ಅವರು ಕಂಪನಿ ಹೆಸರು ಅದಾನಿ ಅಗ್ರಿ ಲಾಜಿಸ್ಟಿಕ್ಸ್ ಅಂತ. ಅವರು ರೈತರಿಂದ ಖರೀದಿ ಮಾಡ್ತಾರೆ. 100 ಎಕರೆ ಪ್ರದೇಶದ ಆಧುನಿಕಗೊಳಿಸಿದ ಅಲ್ಲಿ ಸ್ಟಾಕ್ ಮಾಡ್ತಾರೆ. ಆ ಸ್ಟಾಕ್ ಮಾಡಿ ಮಾರ್ಕೆಟ್ನಲ್ಲಿ ರೈತರ ಬೆಳೆಗಳು ಖಾಲಿಯಾಗಿದೆ ಅಂತೇಳಿ ಹೇಳುವಾಗ ಅದನ್ನು ಒಂದೊಂದಾಗಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಬೆಲೆಗಳನ್ನು ಜಾಸ್ತಿ ಮಾಡ್ಲಿಕ್ಕೆ ಆಗ್ತದೆ. ಆರಂಭದಲ್ಲಿ ರೈತರಿಗೆ ಒಳ್ಳೆ ಬೆಲೆ ಕೊಡ್ಬೋದು. ಉದಾಹರಣೆ ಹೇಳಬೇಕು ಅಂದರೆ, ನಿಮಗೆ ಗೊತ್ತಿದೆ, ಜಿಯೋ ಸಿಮ್ ಅಂತೇಳಿ ಫ್ರೀಯಾಗಿ ಕೊಟ್ಟರು ರಿಲಯನ್ಸ್ ಕಂಪನಿ ಅವರು. ಗೊತ್ತಿದೆ ನಿಮಗೆ. ಸುಮಾರು ಜನ ಕ್ಯೂ ಅಲ್ಲಿ ತಗೊಂಡ್ರು ಅದನ್ನು. ಇವತ್ತೇನಾಗಿದೆ, ಒಂದು ಸಾರಿ ಮಾರ್ಕೆಟ್ ಕ್ಯಾಪ್ಚರ್ ಆದ ನಂತರ ಇವತ್ತು ಅದನ್ನ ಏರ್ಟೆಲ್ನಲ್ಲಿ ಅಥವಾ BSNL ಯಾವ ರೇಟ್ ಇದೆ ಅಷ್ಟೇ ರೇಟ್ ಇದೆ. ಅದಕ್ಕೆ ಮಾರ್ಕೆಟ್ ಕ್ಯಾಪ್ಚರ್ ಆಗಿದೆ. ನನ್ನ ಮಿತ್ರ, ನಮ್ಮ ಜೊತೆಯಲ್ಲಿ ಬಂದಿರುವಂಥ ಶ್ರೀಧರ್ ನಾಡ ಅವರು ಹೇಳ್ತಾ ಇದ್ರು, ಇವತ್ತು ಜಿಯೋ ಸಿಮ್ನಲ್ಲಿ ಕಡಿಮೆ ಬೆಲೆಯ ಯಾವ ಇದಿದೆ, ಟಾಪ್ ಟೈಮ್ 149 ರೂಪಾಯಿದು ಅಂಥದ್ದೆಲ್ಲ ಅದರಲ್ಲಿ ಕೇಳೋದೇ ಇಲ್ಲ, ನೆಟ್ವರ್ಕೇ ಸಿಗಲ್ಲ. ಅದು ಜಾಸ್ತಿ ಬೆಲೆ ಕೊಟ್ಟರೆ ಮಾತ್ರ ಒಳ್ಳೆ ನೆಟ್ವರ್ಕ್ ಸಿಗುತ್ತೆ. ಇದು ಕಾರ್ಪೊರೇಟ್ ಕಂಪನಿಗಳು ಮಾಡುವಂತಹ ಕೊಳ್ಳೆ. ಆ ಕೊಳ್ಳೆ ಮಾಡೋದಕ್ಕೆ ಈ ಅಗತ್ಯ ವಸ್ತುಗಳ ಸೇವಾ ಕಾಯ್ದೆ ಇರ್ಬೋದು, ಅಥವಾ ರೈತರ ಉತ್ಪನ್ನ ವ್ಯಾಪಾರ, ಕೆಲವು ಹೆಸರು ಬರಲಿಕ್ಕೆ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆ ಇರ್ಬೋದು, ಅಥವಾ ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ರೈತರ ಒಪ್ಪಂದ ಕಾಯ್ದೆ ಇರ್ಬೋದು. ಈ ಎಲ್ಲ ಕಾಯ್ದೆಗಳು ಕೂಡ ಆ ಕಾರ್ಪೊರೇಟ್ ಕಂಪನಿಗಳಿಗೆ ಸಹಾಯ ಆಗುವಂಥ ಕಾಯ್ದೆಗಳು ಅಂತೇಳಿ ಹೇಳಿ. ಈಗ ವಿದ್ಯುತ್ ಶಕ್ತಿ ಕಾಯ್ದೆಗೆ ತಿದ್ದುಪಡಿ. ಮೊದಲು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇತ್ತು ಖಾಸಗಿಯವರಿಗೆ. ಈಗ ಅದನ್ನ ಉತ್ಪಾದನೆ ಮಾತ್ರ ಅಲ್ಲ, ಅದನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ತಗೊಂಡು ಹೋಗ್ಲಿಕ್ಕೆ, ಆಮೇಲೆ ಅಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೂ ಕೂಡ, ಅದನ್ನು ಹಂಚಿಕೆ ಮಾಡಲಿಕ್ಕೂ ಕೂಡ ಖಾಸಗಿಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಹೇಳುವಂಥದ್ದು. ಈಗಾಗಲೇ ವಿದ್ಯುತ್ ಶಕ್ತಿ ದರ ಜಾಸ್ತಿ ಆಗ್ತದೆ. ಪೂರ್ತಿಯಾಗಿ ಖಾಸಗೀಕರಣ ಆದರೆ ಏನಾಗುತ್ತೆ ಅಂತೇಳಿ ಹೇಳಿ ಗೊತ್ತಿದೆ. ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಇಲ್ಲಿ. ಅವರಿಗೆ ಅಡುಗೆ ಮಾಡುವಾಗ ಪ್ರತಿ ನಿಮಿಷಕ್ಕೂ ಅರ್ಥ ಆಗತ್ತೆ. ಏನು ಹೇಳಿದ್ರು, ಗ್ಯಾಸನ್ನ ನಿಮಗೆ ನಿಮ್ಮ ಹಣ, ಸಬ್ಸಿಡಿ ಹಣನ ಬ್ಯಾಂಕಿಗೆ ಹಾಕ್ತೀವಿ ಅಂತೇಳಿ ಹೇಳಿದರು. ಆರಂಭದಲ್ಲಿ ಹೇಳಿದರು, ನೀವು ಬ್ಯಾಂಕ್ ಸಬ್ಸಿಡಿ ಹಣನ ನೀವೇ ಬಿಟ್ಕೊಡಿ, ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತೇಳಿ ಹೇಳಿದರು. ಈಗ ಏನು ಮಾಡಿದ್ದಾರೆ, ಡಿಸೆಂಬರ್ ತಿಂಗಳಲ್ಲಿ 2 ಬಾರಿ 50 ರೂಪಾಯಿ ಜಾಸ್ತಿ ಮಾಡಿ ಸಬ್ಸಿಡಿಯಲ್ಲಿ ಮುಕ್ತಾಯ ಆಯಿತು. ಇನ್ನು ಮುಂದೆ ಬ್ಯಾಂಕಿಗೆ ಹಣ ಬರಲ್ಲ.
ನರೇಂದ್ರ ಮೋದಿ ಅವರು 2014ಕ್ಕೆ ಮೊದಲು ಪ್ರಧಾನಮಂತ್ರಿ ಆಗುವಾಗ ಇದೇ ಮಂಗಳೂರಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ, ನನಗೆ ಈಗಲೂ ನೆನಪಿದೆ. ಯಾಕಂದರೆ ನಾನೊಬ್ಬ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ ಒಬ್ಬ ಕಾರ್ಯಕರ್ತ. ಅವ್ರು ಹೇಳಿದರು, ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು ಹಲವಾರು ಬ್ಯಾಂಕ್ಗಳನ್ನು ನಮಗೆ ದೇಶಕ್ಕೆ ಕೊಟ್ಟಿದ್ದೀರಿ, ನಾವು ಗುಜರಾತ್ನವರು ಆ ಬ್ಯಾಂಕ್ನಲ್ಲಿರುವ ಹಣ ತಗೊಂಡು ವ್ಯಾಪಾರ ಮಾಡ್ತೀವಿ ಅಂತ. ಅದು ಇವತ್ತು ನಿಜ ಆಗ್ತಾ ಇದೆ. ವ್ಯಾಪಾರಿ ಧರ್ಮದಲ್ಲಿ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವಂಥ ಕೆಲಸವನ್ನ ನರೇಂದ್ರ ಮೋದಿ ಮತ್ತು ಅವರ ಬಳಗ ಮಾಡ್ತಾ ಇದೆ ಅಂತೇಳಿ ಹೇಳುವಂಥದ್ದನ್ನ ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಆದ್ರಿಂದ ಇದು ಸಣ್ಣ ವಿಷಯ ಅಲ್ಲ, ಇದು ಅತ್ಯಂತ ಗಂಭೀರವಾದ ವಿಷಯ ಇವತ್ತು ದೇಶದಲ್ಲಿ ನಡೀತಾ ಇದೆ ಅಂತೇಳಿ. ಹಾಗೆ ಹೇಳಬೇಕು ಅಂದರೆ ರೈತರು ಹೋರಾಟ ಮಾಡಲಿಕ್ಕೆ ಹೋದದ್ದು ಬರೀ 2 ದಿವಸಕ್ಕೆ ಅಂತೇಳಿ. ನವೆಂಬರ್ 26ನೇ ತಾರೀಕಿಗೆ ಕಾರ್ಮಿಕರು 1 ದಿವಸದ ಹೋರಾಟ ಮಾಡೋದು, ರೈತರು ದೆಹಲಿ ಚಲೋ 2 ದಿವಸ ಮಾಡಬೇಕು ಅಂತೇಳಿ ಹೇಳಿ. ಯಾವಾಗ ಅವರ ಮೇಲೆ ಅಶ್ರುವಾಯ ಪ್ರಯೋಗ ಆಯಿತು, ಯಾವಾಗ ಅವರ ಮೇಲೆ ಜಲಫಿರಂಗಿ ಪ್ರಯೋಗ ಆಯಿತು, ಆವಾಗ ರೈತರು, ರೊಚ್ಚಿಗೆದ್ದಂಥ ರೈತರು, ಹೋರಾಟಕಾರಿ ರೈತರು ಆ ಹೋರಾಟವನ್ನು ಮುಂದುವರಿಸಿದರು. ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಹೇಳಿ ಆ ಹೋರಾಟವನ್ನು ಮುಂದುವರಿಸಿದರು ಬಂಧುಗಳೇ. ಈ ಸಂದರ್ಭದಲ್ಲಿ ನಾವು ರೈತರ ಆ ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಹೇಳೋದು ಮಾತ್ರ ಅಲ್ಲ, ಮಾತುಕತೆಗೆ ರೈತರು ತಯಾರಿದ್ದಾರೆ. 11 ಸುತ್ತಿನ ಮಾತುಕತೆ ಇಷ್ಟರೊಳಗೆ ಆಗಿದೆ, ಆದರೆ ಮಾತುಕತೆ ಫಲಪ್ರದ ಆಗಿಲ್ಲ. ಕಾರ್ಮಿಕ ಸಂಘಟನೆಗಳು ಇವತ್ತು ಮಾತುಕತೆಗೆ ತಯಾರಿದ್ದಾರೆ, ಆದರೆ ಮಾತುಕತೆ ಮಾಡಲಿಕ್ಕೆ ತಯಾರಿಲ್ಲ. ಇವತ್ತು ಬಜೆಟ್ ಮುಂದೆ ಲೋಕಸಭೆಯಲ್ಲಿ ಇಡುವಾಗ ಮೊದಲೆಲ್ಲ ಕಾರ್ಮಿಕ ಸಂಘಟನೆಗಳಲ್ಲಿ ಮಾತುಕತೆ ಕರೀತಾ ಇದ್ರು, ಇವತ್ತಿಲ್ಲ, ಕರೆಯೋದಿಲ್ಲ. ಯಾಕಂದರೆ ಆ ಬಜೆಟ್ ಪೂರ್ತಿಯಾಗಿ ದೊಡ್ಡ ದೊಡ್ಡ ಬಂಡವಾಳದಾರರ ಪರವಾಗಿರ್ತದೆ. ಅದರ ಜೊತೆಯಲ್ಲಿ ಇವತ್ತು ಸಾಂಕ್ರಾಮಿಕ ರೋಗ ಬಂದಿದೆ. ಸುಮಾರು 10 ತಿಂಗಳಾಯ್ತು, 11 ತಿಂಗಳಾಯ್ತು. ಕಾರ್ಮಿಕ ಸಂಘಟನೆ ವತಿಯಿಂದ ನಾವು ಕೇಳಿದ್ವಿ, ಏನು ಕೇಳಿದ್ದೀವಿ? ಎಲ್ಲ ಜನರಿಗೆ, ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕೊಡೋದಿಲ್ಲ ಅವರೆಲ್ಲರಿಗೂ ತಿಂಗಳಿಗೆ 7,500 ರೂಪಾಯಿ ಪ್ರಕಾರ ಕೊಡಿ. ಯಾಕೆಂದರೆ ಒಂದು ಕಡೆ ಕೆಲಸ ಕಳ್ಕೊಂಡಿದ್ದಾರೆ, ಆ ಕೆಲಸ ಕಳ್ಕೊಂಡವ್ರಿಗೆ ಒಂದು ಪರಿಹಾರ, ಇನ್ನೊಂದು ಕಡೆ ಮಾರ್ಕೆಟ್ನಲ್ಲಿ ವಹಿವಾಟು ಕಡಿಮೆ ಆಗಿದೆ. ವಹಿವಾಟು ಕಡಿಮೆ ಆಗಿದೆ ಯಾಕೆ? ಜನರ ಹತ್ರ ಹಣ ಇದ್ದರೆ ಮಾತ್ರ ಮಾರ್ಕೆಟ್ನಲ್ಲಿ ವಹಿವಾಟು ಆಗುತ್ತೆ. ಜನರ ಹತ್ರ ಹಣ ಇಲ್ಲೇ ಇದ್ದರೆ ವಹಿವಾಟು ಕಡಿಮೆ ಆಗ್ತದೆ. ಯಾವ ಅಂಗಡಿ ಬೇಕಾದರೂ ಹೋಗಿ ಕೇಳಿ, ಆ ರಿಲಯನ್ಸು, ಬಿಗ್ ಬಾಜಾರ್ ಒಂದೆರಡು ದೊಡ್ಡ ದೊಡ್ಡ ಅಂಗಡಿ ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಿಗೂ ವ್ಯಾಪಾರ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಈ 7,500 ರೂಪಾಯಿಯನ್ನು ಎಲ್ರಿಗೂ ಕೊಡಿ, ಪ್ರತಿ ತಿಂಗಳು 6 ತಿಂಗಳವರೆಗೆ ಕೊಡಿ. ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅವರೆಲ್ಲರಿಗೂ ಕೊಡಿ ಅಂತೇಳಿ ಹೇಳಿ ಕಾರ್ಮಿಕ ಸಂಘಟನೆಗಳು ಒತ್ತಾಯ ಮಾಡಿದರು. ಇದೇನು ನಾವು ಹೊಸದಾಗಿ ಕೇಳ್ತಾ ಇರೋದಂತ ಅಲ್ಲ. ಅಮೆರಿಕ ದೇಶದಲ್ಲಿ ಕೊಟ್ಟಿದ್ದಾರೆ, ಸ್ಪೇನ್ ದೇಶದಲ್ಲಿ ಕೊಟ್ಟಿದ್ದಾರೆ, ಫ್ರಾನ್ಸ್ ದೇಶದಲ್ಲಿ ಕೊಟ್ಟಿದ್ದಾರೆ, ಚೈನಾದಲ್ಲಿ ಕೊಟ್ಟಿದ್ದಾರೆ. ಎಲ್ಲ ವಿಯೆಟ್ನಾಂ ಅನ್ನೋ ಒಂದು ದೇಶ ಇದೆ, ಕಮ್ಯುನಿಸ್ಟ್ ದೇಶ. ಅಲ್ಲಿ ನೀವು ATMನಲ್ಲಿ ಹಣ ತಗೊಳ್ತೀವಲ್ಲ, ಅಲ್ಲಿ ATMನಲ್ಲಿ ಅಕ್ಕಿಯನ್ನು ಫ್ರೀ ಆಗಿ ಕೊಟ್ಟಿದ್ದಾರೆ. ATMನಲ್ಲಿ ನೀವು ಕಾರ್ಡ್ ತಗೊಂಡು ಯಾವಾಗ ಬೇಕಾದರೂ ಹೋಗಿ ಅಕ್ಕಿಯನ್ನು ತಗೊಳ್ಬೋದು, ಆ ರೀತಿಯಾಗಿ ಫ್ರೀ ಕೊಟ್ಟಿದ್ದಾರೆ. ಇವರು 1 ಪೈಸೆನೂ ಕೂಡ ಇಷ್ಟುವರೆಗೆ ಕೊಡಲಿಲ್ಲ. 1 ತಿಂಗಳೇನೋ 10 kg ಅಕ್ಕಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಇನ್ನು ರಾಜ್ಯ ಸರ್ಕಾರದ ವಿಷಯಕ್ಕೆ ಬಂದರೆ, ರಾಜ್ಯ ಸರ್ಕಾರದ ವಿಷಯಕ್ಕೆ ಪರಿಹಾರ ಕೊಡಿ ಅಂತೇಳಿ ನಾವು ಕೇಳಿದರೆ ಆವಾಗ ಕಟ್ಟಡ ಕಾರ್ಮಿಕರಿಗೆ 1,000 ಕೊಟ್ಟರು. ಎಲ್ಲಿದೆ ಹಣ ಅಂತ ಕೇಳಿದರು. ಹಣ ಎಲ್ಲಿದೆ ಅಂತೇಳಿ ಗೊತ್ತಿಲ್ಲ ಅವರಿಗೆ. ನಮ್ಮ ಕಟ್ಟಡ ಕಾರ್ಮಿಕ ಸಂಘದ ಮುಖಂಡರು, CITನ ಮುಖಂಡರು, ಕಾರ್ಮಿಕ ಮಂತ್ರಿ ಶಿವರಾಮ್ ಹೆಬ್ಬಾರ್ ಅವರಿಗೆ ಹೇಳಿದರು, ಹಣ ಕಲ್ಯಾಣ ಮಂಡಳಿಯಲ್ಲಿದೆ, ಅದು ಕಟ್ಟಡ ಕಾರ್ಮಿಕರಿಗೆ ಸೇರಬೇಕಾಗಿರುವಂಥ ಹಣ, ಅದರಲ್ಲಿ ಕೊಡಿ ಅಂತ ಹೇಳಿದರು. ಚೌಕಾಶಿ ಮಾಡಿ 2,000 ಕೊಡ್ತೀವಿ ಅಂದರು. ಆಮೇಲೆ 5,000 ಕೊಟ್ಟಿದ್ದಾರೆ. ಕೆಲವರಿಗೆ 1,20,000 ಜನಕ್ಕೆ ಇನ್ನೂ ಬರಲಿಕ್ಕಿದೆ. ಆದರೆ ಆಟೋದವರ ಪ್ರಶ್ನೆ ಏನು, ಡೋಬಿಗಳ ಪ್ರಶ್ನೆ ಏನು, ಟೈಲರ್ಗಳ ಪ್ರಶ್ನೆ ಏನು? ಅರ್ಧಾಂಶ ಜನ ಕೊಟ್ಟಿದ್ದಾರೆ, ಇನ್ನು ಅರ್ಧಾಂಶ ಜನ ಕೊಟ್ಟಿಲ್ಲ. ಮತ್ತು ಬೀಡಿ ಕಾರ್ಮಿಕರ ವೆಲ್ಫೇರ್ ಫಂಡ್ನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹಣ ಇದೆ. ನಮ್ಮ ಬೀಡಿ ಕಾರ್ಮಿಕರ ಅಖಿಲ ಭಾರತ ಮುಖಂಡರು ಹೋಗಿ ಅಲ್ಲಿ ಕೇಳಿದ್ದಾರೆ, ಅಲ್ಲಿ ಹಣ ಇದೆ, ಬೀಡಿ ಕಾರ್ಮಿಕರು ಕಷ್ಟದಲ್ಲಿದ್ದಾರೆ, ಅವರಿಗೆ ಹಣ ಕೊಡಿ ಅಂತೇಳಿ ಹೇಳಿದರೆ ಅವರು ಹಣ ಕೊಡಲಿಕ್ಕೆ ತಯಾರಿಲ್ಲ. ಇಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ
ರೈತರ ಹೋರಾಟ ಅಂತೇಳಿ ಹೇಳುವಂಥದ್ದು ಇನ್ನೂ ತೀವ್ರವಾಗಿ ನಡೀತಾ ಇದೆ, ಮುಂದಕ್ಕೆ ಹೋಗ್ತದೆ ಅಂತ. ಇನ್ನು ಒಂದು ಅಂಶ ಇದರಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕು. ಮೊನ್ನೆ 24ನೇ ತಾರೀಕು ನಡೆದ ಘಟನೆ, ರೈತರು ಪರ್ಯಾಯವಾಗಿ ಪೆರೇಡ್ ಮಾಡಿದರು. ಆದರೆ ಸರ್ಕಾರದ ಪೆರೇಡಿಗೆ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ಆ ಪೆರೇಡನ್ನು ಮಾಡಿದರು. ಅದರ ನಂತರ ಏನಾಯಿತು, ಆ ದೀಪ್ ಸಿದ್ದು ಅನ್ನುವಂಥ ವ್ಯಕ್ತಿ ಆ ಕೆಲವರೊಂದಿಗೆ ಸೇರಿಕೊಂಡು ಅಲ್ಲಿ ಕೆಂಪುಕೋಟೆಗೆ ಹೋಗಿ ಅಲ್ಲಿ ಇದನ್ನು ಮಾಡಿದರು. ಅದು ಆ ಘಟನೆಯನ್ನು ನಾವು ಖಂಡಿಸ್ತೀವಿ. ಆ ರೀತಿ ಮಾಡಿರೋದು ಅವ್ರು ಸರಿಯಲ್ಲ ಅಂತೇಳಿ ಹೇಳಿ ನಾವು ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಇವತ್ತು ರೈತರ ಹೋರಾಟಕ್ಕೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ಬಂಧುಗಳೇ, ಈ ಹೋರಾಟ ಇನ್ನಷ್ಟು ಮುಂದಕ್ಕೆ ಹೋಗುವಂಥ ಸಂದರ್ಭ ಇದೆ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಜಾಥಾ ಒಂದು ಹಂತದ ಜಾಥಾ ಇಲ್ಲಿ ಮುಗಿದಿರ್ಬೋದು, ಆದರೆ ಇನ್ನೂ ಕೂಡ ಮುಂದಿನ ದಿವಸದಲ್ಲಿ ಹೆಚ್ಚು ಹೋರಾಟಗಳನ್ನು ನಾವು ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಈ ಹೋರಾಟದ ಕಿಚ್ಚನ್ನು, ಈ ಹೋರಾಟದ ಕಿಡಿಯನ್ನು ಹೊತ್ತಿಸಬೇಕು. ಈ ಸಂದರ್ಭದಲ್ಲಿ ಈ ಪ್ರದೇಶದ ರಾಣಿ ಅಬ್ಬಕ್ಕ ದೇವಿಯರ ನೆನಪಾಗುತ್ತೆ. ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಜಯಶಾಲಿಯಾಗಿದ್ದಂಥ ಮಹಿಳೆ, ತನ್ನ ಗಂಡ ಪೋರ್ಚುಗೀಸರ ಏಜೆಂಟ್ ಆಗಿ ಕೆಲಸ ಮಾಡಿದ್ರು ಕೂಡ ನಾನು ಪೋರ್ಚುಗೀಸರಿಗೆ ಮಣಿಯೋದಿಲ್ಲ ಅಂತೇಳಿ ಹೇಳಿ ಹೋರಾಟ ಮಾಡಿದ ಮಹಿಳೆ. ಆ ವಿಭಾಗಕ್ಕೆ ಸೇರಿದವರು ನಾವು. ಅಂಥ ಹೋರಾಟದ ಕಿಚ್ಚನ್ನು ನಾವು ಮೈಗೂಡಿಸಿಕೊಂಡು ಇನ್ನು ಮುಂದೆ ನಡೆಯುವಂಥ ಹೋರಾಟಕ್ಕೂ ಕೂಡ ನಾವು ತಯಾರಾಗೋಣ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಎಲ್ಲಿವರೆಗೆ ರೈತರ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋದಿಲ್ವೋ, ಎಲ್ಲಿವರೆಗೆ ಕಾರ್ಮಿಕರ ಸಂಹಿತೆಗಳನ್ನು ವಾಪಸ್ ತಗೊಳ್ಳೋದಿಲ್ವೋ, ಎಲ್ಲಿವರೆಗೆ ಕೋವಿಡ್ ಪರಿಹಾರ ಸಿಗೋದಿಲ್ವೋ ಅಲ್ಲಿವರೆಗೂ ಕೂಡ ಹೋರಾಟ ಮುಂದುವರಿಯುತ್ತದೆ. ಒಂದೇ ಸರ್ಕಾರ ತನ್ನ ನೀತಿ ಬದಲು ಮಾಡಬೇಕು, ಇಲ್ಲದಿದ್ದರೆ ಸರ್ಕಾರವನ್ನೇ ಬದಲು ಮಾಡುವ ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡಬೇಕು ಅಂತೇಳಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನೀವೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಇಂಕಿಲಾಬ್ ಜಿಂದಾಬಾದ್. ಕಾರ್ಯಕರ್ತರೇ, ಉಳ್ಳಾಳ ಭಾಗದ ನಮ್ಮ ನಾಗರಿಕ ಬಂಧುಗಳು, ಈ ಜಾಥಾ ದೇಶದ ಬಾರಿ ಗಂಭೀರವಾಯಿನಂಚಿನ ಒಂದು ಪರಿಸ್ಥಿತಿ ಉದ್ಭವವಾಗಿನ ಹಿನ್ನೆಲೆಯಲ್ಲಿ ನಡ್ಕೊಂಡು ಒಂದು ಕರೆಕ್ಟ್ ಆತಂಕ, ನನ್ನೊಂದು ಕರೆಕ್ಟ್ ಸಮಾಧಾನ, ನನ್ನೊಂದು ಕರೆಕ್ಟ್ ಖುಷಿ, ಈ ರೀತಿಯ ಮಿಶ್ರ ನಡು ಇನಿ ಜನಸಾಮಾನ್ಯರು ಒಂದು ವಿಚಿತ್ರವಾದ ತಲೆಮಲೆ ಉಪ್ಪುನಂಚಿನ ಸಂದರ್ಭ ಉಂಟು. ಕುಡ್ಲಡ್ಲ ಒಂದು 2,000 ಜನ ಅದಕ್ಕೆ ಬೆಂಬಲಾರ್ಥವಾದ ಮೆರವಣಿಗೆಗಳ ಮಲ್ತೀರಿ. ಆ ಸಂದರ್ಭದಲ್ಲಿ ಕೇಂದ್ರದ ಸರ್ಕಾರ ಆ ಜಾಥನೆ ಆ ಟ್ರ್ಯಾಕ್ಟರ್ ರ್ಯಾಲಿ ನುಂತಾರ ಸುಪ್ರೀಂ ಕೋರ್ಟ್ ಮುಟ್ಟ ಪೋಂಡು ವಿಫಲ ಆಂಡ ತನ್ನ ಪರವಾದುಪ್ಪುನಂಚಿನ ಮೀಡಿಯಾ ಬಕ್ಕ ತನ್ನ ಪರವಾದುಪ್ಪುನಂಚಿನ ಕೆಲವು ಏಜೆಂಟರನ್ನು ಬರೆದು ಹೋರಾಟನ ಸಾಧಿತಪ್ಪವನ ಪ್ರಯತ್ನ ದುಂಬಾಡು ಐತ ಭಾಗವಾದ ರೈತ ಸಂಘಟನೆದ ಸಮನ್ವಯ ಸಮಿತಿದ ತೀರ್ಮಾನ ಉಲ್ಲಂಘಿಸಿದೆ. ಒಂದು ಟೀಮು ಕೆಂಪುಕೋಟೆ ಮುಟ್ಟ ಬರ್ತದೆ, ಅವಳು ರೈತ ಬಕ್ಕ ಸಿಕ್ಕು ಧ್ವಜನ ಏರಿಸಿನಂಚಿನ ಘಟನೆ ನಡೆಯುತ್ತೆ. ಅದೇ ತುಂಬುದಿದೆ ರೈತರ ದೇಶದ್ರೋಹಿಲು ಪಂಪುನಂಚಿನ ಪಾತ್ರ ಬಿಜೆಪಿ ಮೋದಿ ಪರಿವಾರ ಒಂದು ವಿಭಾಗದ ಮೀಡಿಯಾ ಬಕ್ಕ ಸಾಮಾಜಿಕ ಜಾಲತಾಣ ಪುಣಂಚಿನ ಬಲಪಂಥೀಯ ಗುಂಪುಗಳು ಮಲ್ತ ಆ ರೀತಿಯ ದಾಳಿದ ಮೂಲಕ ಈ ಬಾರಿದ ಈ ಸರ್ತಿದ ರೈತ ಹೋರಾಟ ಮುಗಿಪುನಂಚಿನ ವ್ಯವಸ್ಥಿತ ಪಿತೂರಿ ವ್ಯವಸ್ಥಿತ ಸಂಚು ಈ ದೇಶನ ಆಳೊಂದು ಪಂತ್ರ ಮೋದಿ ಪಕ್ಕ ಗ್ಯಾಂಗ್ ಮಲ್ತು ಆಟ ಆ ಒಂದು ಹಿನ್ನೆಲೆ ನಡೆತಿನ ಪ್ರಯತ್ನ ಇಡೀ ರೈತರು ರಾತ್ರೋರಾತ್ರಿಯ ಕಾರ್ಯಾಚರಣೆ ಮೂಲಕ ವಿಫಲ ಮಾಡಿದರೆ ಪಂಪಂಚಿನ ಕುಸಿತ ಸಂದರ್ಭ ನಮ್ಮಲ್ಲ ಕೋಡೆ ರಾತ್ರಿ ನಂಗೆ ಮಾತ್ರ ಗೊತ್ತುಂಡು ಸಿಂಗು ಟಕ್ರಿ ಗಾಜಿಯಾಬಾದ್ ಇಂಚಿನ ಬೆತ್ತ ಗಡಿಯಟ್ಟು ಐನಾದಿ ಕಡೆಟ್ಟು ಡೆಲ್ಲಿದ ಗಡಿಟ್ಟು ರೈತರಿನ ಲಕ್ಷಾಂತರ ಸಂಖ್ಯೆ ಬತ್ತು ಕುಲ್ದಿನ ಐಟು ಉತ್ತರ ಪ್ರದೇಶದ ಭಾಗದ ಪಂಚಿನ ಗಾಜಿಯಾಬಾದ್ ಕೋಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭವಿಷ್ಯದ ಪ್ರಧಾನಿಗಾರ ಗೊತ್ತು ಜಾಪುರ ಹಿಜಾಬನ್ ಆರ್ನ ನೇತೃತ್ವದ ಆ ಹೋರಾಟಗಾರರ ಅಂತ ಲೆಕ್ಕ ಇದೆ ಬಾರಿ ಮಲ್ಲ ರೀತಿಯ ಪ್ರಭುತ್ವ ಪೊಲೀಸ್ ಅರಸೇನಾ ಪಡೆಯನ್ನು ಬಳಕೆ ಮಲ್ತದ ಅಗಲ ಲೆಕ್ಕದ ಗಿಡಾಪುರ ಪ್ರಯತ್ನ ಮಲ್ತದೆ ಅಗಲಿಗೆ ಪರ್ಪುರ ನೀರು ಅಗಲ ಶೌಚಾಲಯ ಕರೆಂಟ್ ಪೂರ ಕನೆಕ್ಷನ್ ಎಲ್ಲ ಜೊತೆಗೆ ಅಗಲ ನಂತರ ಲೆಕ್ಕವನ್ನ ಪ್ರಯತ್ನ ನಡೆಪನಾಗ
ರೈತ ನಾಯಕ ಟಿಕಾಯತ್ ಕಣ್ಣೀರು ಮಾಡದೆ ಅವರೊಂದು ಭಾಷಣ ಮಲ್ತಿರೋದು ಬಕ್ಕ ಇನಿ ರಾತ್ರೋರಾತ್ರ ಉತ್ತರ ಪ್ರದೇಶದ ರೈತರು ಆ ಗಾಜಿಯಾಬಾದ್ಗೆ ಬರ್ತದೆ ನರೇಂದ್ರ ಮೋದಿ ಬಕ್ಕ ಗ್ಯಾಂಗ್ದ ಸಂಚಲನ ವಿಫಲ ಮಲ್ತಿನಂಚ ಒಂದು ಸಂದರ್ಭ ಸೃಷ್ಟಿ ಆಗ್ತದೆ ಆ ಒಂದು ಕುಸಿತ ಬೆಳವಣಿಗೆ ಇನಿ ಮುಜಫರಾಬಾದ್ ಟಿಕಾಯತ್ ಅವ್ರ ಊರ ಎಂಚಿನ ಮುಜಫರಾಬಾದ್ ಸಾವಿರ ರೈತರು ಮಹಾಪಂಚಾಯತ್ ಮಲ್ತದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಕ್ಕ ಅವ್ರನ್ನ ಗುರುವಾಯಿನಂಚಿನ ದೇಶದ ಪ್ರಧಾನಿ ನರೇಂದ್ರ ಮೋದಿಗೊಂದು ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡ್ತೇವೆ ಈಗಲೂ ಹೆಂಚಿನ ಮಲ್ತಲ್ಲ ಒಂಜಿ ಹೆಜ್ಜೆಲ ಪಿರಜಾರನ ಪುಷ್ಟ ಹೆಜ್ಜೆ ಪಂಪಂಚಿನ ದೃಢವಾದ ಸಂದೇಶ ಈ ದೇಶದ ರೈತಾಪಿ ಜನಕರು ಈ ಅಂಬಾನಿ ಅದಾನಿ ಪರವಾದ ಸರ್ಕಾರ ನಡಪಾವಣಂಚಿನ ಜನಗಳಿಗೆ ಕೊಡ್ತಿರಂಚಿನ ಸ್ಥಿತಿ ನಿರ್ಮಾಣ ಆಗ್ತದೆ ಎಂಗ್ಲಿಗೆ ಈ ಸಂದರ್ಭದ ಆತಂಕ ಒಪ್ಪುಂದಾದ ಪಂಡ ನಮ್ಮ ದೇಶದ ಬೆತಬಾತ ಚಳವಳಿ ಅಂತೂತ ಭಾರತ ಸ್ವಾತಂತ್ರ್ಯ ಬತ್ತಿ ಪಕ್ಕ ಹಲವಾರು ಬಲವಲ್ಲ ಚಳವಳಿ ದೇಶ ನಡೆತದೆ అయితే ಇಂದಿರಾ ಗಾಂಧಿ ಈ ದೇಶದ ಮಿತಿ ಏರಿನಂಚಿನ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ ಆದುಪ್ಪು ಕರ್ನಾಟಕದ ನವಲಗುಂದ ರೈತ ಬಂಡಾಯ ಆದುಪ್ಪು ಅತನಾಲೆ ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಬೋಫೋರ್ಸ್ ಪ್ರಕರಣದ ವಿರುದ್ಧ ದೇಶಾದ್ಯಂತ ಲಕ್ಕಿನಂಚಿನ ಹೋರಾಟ ಆದುಪ್ಪು ಅಣ್ಣಾ ಹಜಾರೆ ಮಲ್ತಿನಂಚಿನ ಹೋರಾಟ ಆದುಪ್ಪು ಅತನಾಲೆ ಬೇತ ಜನ ಸಮುದಾಯ ಮಲ್ತಿನಂಚಿನ ಹೋರಾಟ ಈ ದೇಶದ ಜನ ವಿಭಾಗಗಳು ಪೂರಾ ವಿಭಾಗದ ಜನ ವಿಭಾಗಗಳ ಹೋರಾಟದ ಪರವಾದಿತ್ತು ಆಂಡ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಫ್ಯಾಸಿಸ್ಟ್ ಗುಣಲಕ್ಷಣ ನಡೆದ ಹತ್ರ ಇಲ್ಲಿ ಹೋರಾಟಗಾರರ ನಿಮಿತ್ತ ಕೆಸರರಿಸಿನ ಪ್ರಯತ್ನ ನಡೆತಂದು ಹೋರಾಟಗಾರರು ದೇಶದ್ರೋಹಗಳು ಪಡೆದಿಲ್ಲರಿ ಹೋರಾಟಗಾರರಿಗೆ ಪಾಕಿಸ್ತಾನದ ದುಡ್ಡು ದಪ್ಪಣಗಳನ್ನು ಪಡೆದಿಲ್ಲರಿ ಹೋರಾಟಗಾರರ ರೈತರನ್ನೇ ಕಾಂಗ್ರೆಸ್ ಅಂಚಿನ ವಿರೋಧ ಪಕ್ಷದ ಫಂಡಿಂಗ್ ಮಾಡ್ತದೆ ಅಲ್ಪ ಡೆಲ್ಲಿದ ಆ ರಸ್ತೆಯಲ್ಲಿ ರಾತ್ರಿ ಬಗೆಲ್ ಕುಳ್ಳಾದರೆ ಪಂಪು ರೈತರು ಪಡೆದಿಲ್ಲ ಎಂಗ್ಲಿಗೆ ಬಹಳ ಚೋದ್ಯ ಬಗ್ಗೆ ಅಚ್ಚರಿ ಬಕ್ಕ ಬೇನಾಪಂದಾಗ ಬಂದ ಈ ದೇಶದ ಒಂದು ವಿಭಾಗದ ಯುವಜನಕರು ಇನ್ನಲೇ ಸತ್ಯ ಬಂದ ನೆನದೆ ಇನ್ನು ರೈತರ ಮತ್ತು ಸಾಮಾಜಿಕ ಜಾಲತಾಣದ ಸುಳ್ಳು ಮಾಹಿತಿಯನ್ನು ಕೊಡ್ದು ಹೋರಾಟದ ನೈತಿಕತೆಯನ್ನು ಕುಂದಿಸಾವನ ಜನಗಳನ್ನು ದಿಕ್ಕು ತಪ್ಪಿಸಾವನ ಪ್ರಯತ್ನ ಮಾಡ್ತಂದಿಲ್ಲ ಬಹುಶಃ ಈ ಅಪಾಯ ನಮ್ಮ ಮನಗಾಣಿಸೋದು ಇಲ್ಲಿ ಕೆಲವರು ಪಂಡಗಳು ಈ ದೇಶದ ಪ್ರಧಾನಿ ವಿರುದ್ಧ ಪಾತ್ಯರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪಾತ್ಯರು ಪಂಡ ಆಕ್ರೋಶ ಭರಿತರಾಪ್ಯರು ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಮಾತ್ರ ಪ್ರಧಾನಿ ಆದಿತ್ಯನತ್ತೆ ಪಂಡಿತ್ ಜವಾಹರಲಾಲ್ ನೆಹರು ಪ್ರಧಾನಿ ಆದಿತ್ಯರು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿ ಆದಿತ್ಯರು ಇಂದಿರಾ ಗಾಂಧಿ ಪ್ರಧಾನಿ ಆದಿತ್ಯರು ವಿ.ಪಿ. ಸಿಂಗ್ ಪ್ರಧಾನಿ ಆದಿತ್ಯರು ರಾಜೀವ್ ಗಾಂಧಿ ಪ್ರಧಾನಿ ಆದಿತ್ಯರು ಚಂದ್ರಶೇಖರ್ ಪ್ರಧಾನಿ ಆದಿತ್ಯರು ಮೊರಾರ್ಜಿ ದೇಸಾಯಿ ಆದಿತ್ಯರು ದೇವೇಗೌಡರು ಪ್ರಧಾನಿ ಆದಿತ್ಯರು ಮನಮೋಹನ್ ಸಿಂಗ್ ಪ್ರಧಾನಿ ಆದಿತ್ಯರು ಆ ಪ್ರಧಾನಿ ವಿರುದ್ಧ ಈ ದೇಶದಲ್ಲಿ ಪಾತಿರ್ದಿಜ್ಜರು ಆ ಪ್ರಧಾನಿ ವಿರುದ್ಧ ಹೋರಾಟ ನಡೆದಿಜ್ಜಿ ಇಲ್ಲೇ ನರೇಂದ್ರ ಮೋದಿಯ ನೇತೃತ್ವದ ಲಾಸ್ಟ್ ಯುಪಿಎ ಸರ್ಕಾರದ ವಿರುದ್ಧದ ಹೋರಾಟ ಮನಮೋಹನ್ ಸಿಂಗ್ನ ವಿರುದ್ಧ ನಡೆತಿಜ ಆಮೇಲೆ ನರೇಂದ್ರ ಮೋದಿ ಪ್ರಧಾನಿ ವಿರುದ್ಧ ಪಾತಿರುವರು ದಾಯಿ ಪಾತಿರುವರ ಪಂಚ ಪ್ರಶ್ನೆ ಬಹಳ ಮುಖ್ಯ ಎಂಕಲು ಮೋದಿನ ಪರವಾದ ಉಪ್ಪುವಂತಿನ ಜನಗಳ ಕೇಂದ್ರ ಬಯಕುವ ಸರಿ ಎಂಕಲು ಮೋದಿ ಸರ್ಕಾರದ ವಿರುದ್ಧ ಎಂಕಲು ಪಾತ್ರರೊಂದಲ್ಲ ಬಂದರಿಗೆ ಬೇಜಾರೋಪಣಂದಾಂಡ ನರೇಂದ್ರ ಮೋದಿ ಅತ್ಯುತ್ತಮವಾದ ಸಾಧನೆ ಮಲ್ದರಿಂದಾಂಡ ಕೆಲವು ಅಂಕಿ ಸಂಖ್ಯೆ ಒಟ್ಟಿಗೆ ಎಂಕಲೊಟ್ಟಿಗೆ ಬಲೆ ನರೇಂದ್ರ ಮೋದಿ ಸರ್ಕಾರದ ಸಾಧನೆ ಹಂಚಿಕೊಂಡು ಬಂದ ಎಂಕಲು ಎದುರಿದ ಪಾತ್ರ ದಾತಗಳಿಗೆ ಬರ್ಚಿ ರೈತರಿಗೆ ದಾದಾತಂದೆ ಕಾರ್ಮಿಕರಿಗೆ ದಾದಾತಂದೆ ಯುವಜನಕ್ಕೆ ದಾದಾತಿಕ್ಕಂದು ವಿದ್ಯಾರ್ಥಿಗಳಿಗೆ ದಾದಾತಿಕ್ಕನ್ನು ಬರ್ಚಿ ನಿಖಿಲಿಗೆ ವೈಯಕ್ತಿಕ ಬದುಕಿನ ದಾದಾತಿಕ್ಕನ್ನು ಪಲ್ಲೆ ರಾತ್ರಿ ಪಗಲೆ ಸೋಷಿಯಲ್ ಮೀಡಿಯಾ ಕೊಂದು ನರೇಂದ್ರ ಮೋದಿಯ ಪರವಾಗಿ ಬಿಲ್ಡಪ್ ಕೊರ್ಪುನಂಚಿನ ರೈತರನ್ನ ಕಾರ್ಮಿಕರನ್ನ ಹೋರಾಟನ ಹಿಯಾಲಿಸುವಂಚಿನ ಜವನರು ಜನ ವಿಭಾಗಗಳು ನಿಖಿಲ ಬದುಕಿನ ದಾದ ಪಲ್ಲೆ ಎಗಾಡಿ ಸೆಟ್ರ ಪಾತ್ರ ಪಂಡರುತ್ತ ಗ್ಯಾಸ್ ಸಬ್ಸಿಡಿ ಪೂರ್ಣ ಪೋಂಡ ಫಸ್ಟ್ ಪಂಡರು ನಿಖಿಲ ದೇಶ ಪ್ರೇಮಿತನಿಂದ ನಿಖಿಲ ಅನುಕೂಲಸ್ಥರಿಂದ ಶ್ರೀಮಂತರಿಂದ ಗ್ಯಾಸ್ ಸಬ್ಸಿಡಿ ಬಿಡ್ಲೆ ಪಂಡೇರು ಅದನ್ನು ಕೆಲವರು ಬಿಡ್ದು ಸೋತೇರು 5 ಲಕ್ಷ ಏರಾಗ್ಲ ಸಬ್ಸಿಡಿ 400 ರೂಪಾಯಿ ಇತ್ತಿನ ಸಿಲಿಂಡರ್ ರೇಟ್ 700 ರೂಪಾಯಿ ಆತುಂಡು ಕೂಡಲೇ ಮೋದಿಗೆ ಬೆಂಬಲಗೆ ಪೆಟ್ರೋಲ್ಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆ 140 ರೂಪಾಯಿ ಒಂದು ಬ್ಯಾರೆಲ್ ಗುಪ್ಪನಾಗ $140 ಒಂದು ಬ್ಯಾರೆಲ್ ಗುಪ್ಪನಾಗ ಈ ದೇಶ ಇತ್ತಿನ ಪೆಟ್ರೋಲ್ ರೇಟ್ 80 ರೂಪಾಯಿ ಆಂಡ ಇತ್ತ ಬ್ಯಾರೆಲ್ಗೆ 45 ರೂಪಾಯಿ ಉಪ್ಪನಾಗ ಡಾಲರ್ ಉಪ್ಪನಾಗ ಪೆಟ್ರೋಲ್ ರೇಟ್ 89 ರೂಪಾಯಿಗೆ ಎತ್ತದ ಆಂಡಲ ನರೇಂದ್ರ ಮೋದಿ ವಿರುದ್ಧ ಪಾತಿರಬಲ್ಲ ವಾ ಇದ್ದಿದ ಒಂದು ಮನೋಸ್ಥಿತಿ ನಿಕ್ಕಲಿಲ್ಲ ರೈತರ ಬಿಡ್ಲೆ ರೈತರ ಬ್ಯಾಲೆನ್ಸ್
ಕಮ್ಯುನಿಸ್ಟ್ ಬಿಡ್ಲಿ ಅಕ್ಲೆಗಳ ಬ್ಯಾಲೆನ್ಸ್ ಕಾರ್ಮಿಕ ಸಂಘಟನೆಗೆ ಅಕ್ಲೆಗಳ ವಿರೋಧ ಮಲ್ಪನೆ ಬ್ಯಾಲ ಆಗ ಸರಿ ನರೇಂದ್ರ ಮೋದಿ ಮಲ್ತಿನ ದಾದ ಸಾಧನ ಪಡಲೆ ನಿಖಿಲ 2 ಕೋಟಿ ಉದ್ಯೋಗ ಕೊಲ್ಪ ಬಂದಿರು ಜವನರಿಗೆ ದಾದ ಉದ್ಯೋಗ ವಾಟ್ಸಪ್ ಫೇಸ್ಬುಕ್ ಫುಲ್ ಪ್ರಚಾರ ಮಾಡ್ತಾರಣ ವಾ ಉದ್ಯೋಗ ಕರಿಯರು ಈ ಲಾಕ್ಡೌನ್ ಅವಧಿಡೆ ಕೊರೋನಾದ ಅವಧಿಡೆ 1.5 ಕೋಟಿ ಇಲ್ಲ ಜಾಸ್ತಿ ಉದ್ಯೋಗ ಇತ್ತಿನವರು ಅಷ್ಟ ಆದಿ ವರ್ಷದ ಆಡಳಿತಡೆ ಒಂದೇ ಒಂದು ಹೊಸ ಉದ್ಯೋಗ ಸೃಷ್ಟಿ ಆಗ್ತಿದ್ದೆ ನರೇಂದ್ರ ಮೋದಿನ ಅವಧಿರು ಆಮೇಲೆ ಜವನರಿಗೆ ನರೇಂದ್ರ ಮೋದಿ ಇತ್ತಿನಟ್ಟು ದೇಶ ವರಿದನು ತಂಪರು ಈ ಭ್ರಮರದ ಪದಾರ್ಥಗಳು ಶಿಕ್ಷಣ ವ್ಯಾಪಾರೀಕರಣ ಮಾಡಿದರು ಕರ್ನಾಟಕದಲ್ಲಿ ಪುನಃ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಕ್ಷದ ಸರ್ಕಾರ ಇಲ್ಲಿ ಶಾಲೆ ಓಪನ್ ಆಗ್ತಿದ್ವಿ ಅವನು ಪುನಃ ಪ್ರೈವೇಟ್ ಸ್ಕೂಲ್ನ ಟೀಚರ್ಗಳ ಸಂಬಳ ಕೊಡ್ತಿದ್ದೇವೆ ಆಂಡ ನಿಖಿಲೊಟ್ಟಿಗೆ ₹1 ಬುಡಂದ ಇನ್ನು ಖಾಸಗಿ ಶಾಲೆಗಳು ಫೀಸ್ ವಸೂಲು ಮಾಡ್ತಿದ್ದರು ನಿಖಿಲ್ ಕೆಬಿಟ್ಟಿನ ಬೆಂಬಲ ಕೆಕ್ಕಿಲ್ತಿನ ಮಾರಂದಿಲ್ಲಾರು ನಿಖಿಲ ಜವನರು ಇಲ್ಲದ ಜವನರಿಗೆ ನೆತ್ತ ಬಗ್ಗೆ ಆಲೋಚನೆ ಇತ್ತು ಅಗಳು ಮೋದಿಗೆ ಜೈ ವಾ ವಿಚಾರದ ಮತ್ತೆ ಜೈ ಪಾಡೊಂದಿಲ್ಲ ನಿಖಿಲ್ ನಿಪ್ಪ ಈಗಲ ಅಪ್ಪಲಗಳು ಬೀಡಿ ಕಟ್ಟಿದ ಹಾಗೆ ಸಂಬಳ ಜಾಸ್ತಿ ಆದ್ರೆ 3 ವರ್ಷ ಅಂಡೆ ಬೀಡಿನ ತಳಿಲಕ್ಕೂ ಅವನು ಕೊಡುವ ಮಾಡಿದ್ದೇವೆ ನಿಖಿಲ ಅಪ್ಪಲಗಳು ಕಟ್ಟಿದಿನ ಬೀಡಿ ಕಟ್ಟಿದಿನ ರಾತ್ರಿ ಪಗಲು ಕೊಂಡು ಕಷ್ಟಪಟ್ಟು ಬೀಡಿ ಕಟ್ಟಿದನ್ನು ಕೊಡಂದಿದ್ದೇವೆ ಹಾಗೆ ಸಪೋರ್ಟ್ ದಕ್ಷಿಣ ಕನ್ನಡ ಜಿಲ್ಲೆದ ಬಿಜೆಪಿ ಶಾಸಕರು ಆಮೇಲೆ ನಿಖಿಲು ಬಿಜೆಪಿಗೆ ಜೈ ನರೇಂದ್ರ ಮೋದಿಗೆ ಜೈ ಈ ವಿಚಾರದ ಬಗ್ಗೆ ನೀವು ಆಲೋಚನೆ ಮಾಡ್ಬೋದು ಗಾಜಿಯಾಬಾದ್ ಕುಲ್ದಿನಂತರ ಟೆಕೇಡ್ ಕುಲ್ದಿನಂತರ ಸಿಂಗು ಗಡಿಟ್ ಕುಲ್ದಿನಂಚಿನ ಇನಿ 10, 25, 50 ಜನ ಸಿಂಗು ಗಡಿಟ್ ಬೋರ್ಡ್ ಹೊಲ್ಡ್ ಇನಿ ಕುಲ್ದರೆ ಇನಿ ಪಗೆಯಲ್ಲಿ 200-250 ಜನ ಬಿಜೆಪಿನ ಗೂಂಡಾ ಕಾರ್ಯಕರ್ತರು ಸಿಂಗು ಗಡಿಗೆ ಬಗೆದು ಆ ರೈತರನ್ನ ಟೆಂಟ್ಲೆಗೆ ತೂಕೊಡ್ತಾರೆ ಆ ರೈತರನ್ನ ಟಾಯ್ಲೆಟ್ ಪಡಿ ಮಾಡ್ತಾರೆ ಗೂಂಡಾಗಿರಿ ಮೇಲೆ ಪೊಲೀಸ್ ತಕ್ಕ ಎದುರು ಆಂಡಲ ನರೇಂದ್ರ ಮೋದಿಗೆ ಜೈ ಈ ವಿಚಾರದ ಬಗ್ಗೆ ಆತ್ಮಾವಲೋಕನ ಮಲ್ಪೋಡೆ ಪಂದ್ಯಗಳು ನಿಖಿಲಟಿಗೆ ವಿನಂತಿ ಮಲ್ತೊಂದು ನಿಖಿಲ ಜೀವನದ ಅನುಭವದ ಮಿತ್ತ ಬಂದ್ಲೆ ಮೋದಿ ಸರ್ಕಾರ ಆಡಳಿತ ಬಗ್ಗೆ ದಾದ ಕೊರಿಯರು ಪಂದು ಕರ್ನಾಟಕದ ಬಿಜೆಪಿ ಸರ್ಕಾರ ಒಂದು ಕಾಲದ ಗಣಿತಡಿ ನಕಲ ಬ್ಲಾಕ್ ಮೇಳಗೊಳಗಾಗುತ್ತದೆ ಆಂಡ ಇನಿ ಬಿಜೆಪಿ ಸರ್ಕಾರ ನಡೆತಾರೆ ಗಣಿದೆಲ್ಲ ಬರ್ಚಿ ದಾಳ ಬರ್ಚಿ ನಾವು ಸೀಡಿತ್ತು ನಾವು ಸೀಡಿ ತೈಪಾದ ಮಿನಿಸ್ಟರ್ ಹಾಕೋರು ಸೀಡಿ ತೈಪಾದ ಆ ಮಿನಿಸ್ಟರ್ ಬರ್ಚಿ ಈ ಮಿನಿಸ್ಟರ್ ಕೊರಲೆ ಬಂತಾರೆ ಖಾತೆಯಲ್ಲಿ ರಾತ್ರಿ ಬದಲಾಪಣೆ ಹಿಂದೂ ನೈತಿಕತೆ ಹಿಂದೂ ದೇಶ ಪ್ರೇಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ನೆತ್ತ ಬಗ್ಗೆ ನಿಖಿಲಿ ಆಲೋಚನೆ ಮಾಡ್ಕೊಂಡು ವಿನಂತಿ ಮಾಡ್ಕೊಂಡಿಲ್ಲ ಉಳ್ಳಾಗಡೆ ಕೆಲವು ದಿನದಿಂದ ಭಾರಿ ಸಭೆಗಳು ನಡ್ತೊಂದುಂಟು ಭಾರಿ ಭಾಷೆಗಳನ್ನು ಭಾರಿ ಸವಾಲು ನಡ್ತೊಂದುಂಟು ನಮ್ಮ ಮಾತನ್ನ ಗೌರವಿಸುವಂತಿನ ಈ ಜಿಲ್ಲೆಯಲ್ಲಿ ತಳ ಸಮುದಾಯದ ಬರ್ತದೆ ಹೋರಾಟ ಮಾಡ್ತದೆ ಒಂದು ಪೂರನ ಅಭಿಮಾನದ ದೈವಾದುಪ್ಪನಂಚಿನ ಕೊರಗಜ್ಜನ ಕಾಣಿಕೆ ಹುಂಡಿಗೆ ಏನೋ ಕ್ರಿಮಿನಲ್ ನಕಲು ಏನೋ ಮರ್ಲರು ಏನೋ ಸಮಾಜಘಾತಕ ಶಕ್ತಿಗಳು ಆ ಕಾಣಿಕೆ ಹುಂಡಿಗೆ ಬರ್ಚಾಂದ್ರೆ ನಮ್ಮ ಪಾರದ ಅಪಮಾನ ಮಾಡ್ತಾರೆ ಅವನಂದ್ರೆ ಖಂಡಿಸೋದು ಸಬಲೆ ಖಂಡಿಸೋದು ಅಂಡ್ ಅವೊಂದಿದ್ದು ಸಭೆಯಲ್ಲಿ ನಡುತ್ತೆ ಆಂಡ ಮಲ್ತಿನ ಭಾಷೆ ಹಂಚಿನ ನಿಖಿಲನೇ ಸರ್ಕಾರ ನಿಖಿಲನೇ ಪೂರ ವ್ಯವಸ್ಥೆ ನಿಖಿಲನೇ ಪೊಲೀಸ್ ಮೂಲ ಸಭೆ ಮಲ್ತಾರೆ ಐತವರ ಒಂದು ಸ್ವಾಮೀಜಿಯ ಭಕ್ತರಿಗೆ ಆ ರೀತಿಯ ಭಾಷೆನ ಜವಣಿಯನ್ನು ಪ್ರಚೋದನೆ ಮಾಡ್ತಾರೆ ಸರಣ್ ಪಂಪಲ್ ಪಂಡರೆ ಆಡಿ ಒಂದು 10 ವಿಕೆಟ್ ತೈತ ನಿಖಿಲ ನೆನಪು ಮಲ್ಪ ಇಂದು ವಿಕೆಟ್ ಅತ 2 ಜೋಕುಲ್ ಸೈದುಪ್ಪರು ನಿಖಿಲಿಗೆ ಕಾಲು ಒಂದು ವಿಕೆಟ್ ನಿಖಿಲಿಗೆ ಸಂಖ್ಯೆ ಮಾತ್ರ ಸರಣ್ ಪಂಪಲ್ರ ಈರ್ಡ ವಿಕೆಟ್ ಲೆಕ್ಕ ಪಂಪಾರು ಎಂಕ್ಲೆ ಈರ್ ದಕ್ಕೊಂಡು ನೆಂಚಿನ ಬಿಸ್ನೆಸ್ ಕಾಂಟ್ರಾಕ್ಟ್ ಲೆಕ್ಕ ಎಂಕುಲೊಟ್ಟಿಕೊಂಡು ಈರ್ನ ಬಿಸ್ನೆಸ್ ಕಾಂಟ್ರಾಕ್ಟ್ ಲೆಕ್ಕ ಎಂಕುಲೊಟ್ಟಿಕೊಂಡು ನಿಖಿಲು ಜವಣರ್ನ ತರತೆ ಲೆಕ್ಕ ಮಾತೊಂದುಳ್ಳಾರು ಜವಣರು ಆಲೋಚನೆ ಮಲ್ಪೋಡು ಆ ರೀತಿಯ ಸಂದರ್ಭ ಉಂಟು ಈ ದೇಶದಲ್ಲಿ ಜವನರಿಗೆ ಉದ್ಯೋಗ ಹೆಚ್ಚಿ ಜೋಕಾಗಿ ಶಿಕ್ಷಣ ದಿಕ್ಕುಜಿ ಹಾಸ್ಪಿಟಲ್ ಹೋಗ್ಕೊಂಡ ಚಿಕಿತ್ಸೆ ದಿಕ್ಕುಜಿ ಕೊರೋನಾ ಪೋಲಿಗೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತದ್ದು ಲೂಟಿಯರು ಆಂಡ ನೆತ್ತ ಬಗ್ಗೆ ಪಾತ್ರರಿದ್ವಿ ಸರ್ಕಾರದ ವೈಫಲ್ಯದ ಬಗ್ಗೆ ಪಾತ್ರರಿದ್ವಿ ರೇಷನ್ ಅಂಗಡಿ ಬಡವರಿಗೆ ಸರಿಯಾದ ಹರಿಸಾಮಾನು ದಿಕ್ಕುಜಿ ಬಾಳ ಮಲ್ತಿನ ಕೆಲಕ್ಕಾಗಿ ಸಂಬಳ ದಿಕ್ಕುಜಿ ಜಿಲ್ಲೆಗೆ ಬತ್ತಿನಂತ ಮಲಮಲ್ಲ ಫ್ಯಾಕ್ಟರಿ ನಮ್ಮ ಜಿಲ್ಲೆಯ ಜವನರಿಗೆ ತುಳುವಪ್ಪನ ಜೋಕುಲ ಉದ್ಯೋಗ ಇಜ್ಜಿ ಐತ ಬಗ್ಗೆ ಚರ್ಚೆ ಇಜ್ಜಿ ಬಲೆ ನಮ್ಮ ರೆಡಿ ಬೆಟ್ಟಿಗೆ ಬಂತ ಹೋಗ್ತಿದ್ದ ಸವಾಲು ಪ್ರತಿ ಸವಾಲು ಜವನರ ಪ್ರಾಣ ಮೂಲ ಹಗ್ಗ ಆಗ್ತದೆ ಬಡವರ ಬದುಕು ಮೂಲ ಹಗ್ಗ ಆಗ್ತದೆ ಧರ್ಮ ರಕ್ಷಣೆ ಪಂಪುನ ಒಂದು ಉನ್ಮಾದಡು ಇಡೀ ಜನಕలను ಸಾಧಿತಪ್ಪ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇಡೀ ದೇಶ ನಡೆಪಡು ಈ ರೀತಿಯ ಉನ್ಮಾದಡು ಇನಿ ರೈತರ ಹೋರಾಟ ನಿಗಾಲಿಸಿನಂಚಿನ ಕಾರ್ಮಿಕರ ಹೋರಾಟ ನಿಗಾಲಿಸಿನಂಚಿನ ಪ್ರಶ್ನೆ ನಡೆಪು ದುಂಬು 2 ಗಂಟೆ ಬಂದ ಯಾವಂದಿತ್ತು ఇది 16 గంటల ಬೆಂಗಳೂರು ಬಂದು ನರೇಂದ್ರ ಮೋದಿ ಪಂತಾರೆ ಅದೇ ಸಂಬಳಕ್ಕೆ 16 ಗಂಟೆ ಬೆಂಗಳೂರು ನಿಖಿಲ್ ಬೆಂಗಳೂರು ರೆಡಿ ನರೇಂದ್ರ ಮೋದಿಗೆ ಜೈ ಪಂಟ್ರಲ್ಲ ರೆಡಿ ಉಂಡ ಬದುಕು ಬಾರಿ ಬಂಗಾಳು ಆ ನಿಟ್ಟಿಡು ಈ ಜಾತ ನಡ್ತೊಂದು ಜನಗಳಿಗೆ ಜಾಗೃತಿ ಪುಟ್ಟವ್ ನಂಚಿನ
ಬೇತೆ ಕಾಯ್ದೆ ಬೈದನು ರೈತರ ಕಾಯ್ದೆದ ಬಗ್ಗೆ ಭಾರಿ ಪಂಪೇರು ಪಾತ್ರರಾಗ ಭಾರಿ ಎಡ್ಡೆತ್ತ ಅಂತ ಭೂ ಮಸೂದೆ ತಿದ್ದುಪಡಿ ಕಾಯ್ದೆ ಎತ್ತಂದು ಭಾರಿ ಎಡ್ಡೆತ್ತ ಬಂಡರು ಏರಿಗೆ ಪೋಡ್ತಲ್ಲ ಮಾರೋಲಿ ಎಡ್ಡರು ರೇಟುಂಡು ಅಂದು ಎಡ್ಡರು ರೇಟುಂಡು ಅಲ್ಲ ಭೂಮಿ ಕೊಡ್ಪಾಯಿ ರೇಟ್ ಬಂಗಾರದ ಇಲ್ಲೇ ಕೆಂಬಾವುಟದ ಕರ್ನಾಟಕ ಪ್ರಾಂತ ರೈತ ಸಂಘ ಇದು ಉಲ್ಲಾಳ ಮನ್ನಡೆ ಭಾರಿ ಮಲ್ಲ ರೀತಿಯ ಸಂಘರ್ಷ ಮಾಡ್ತದೆ ಅಡಿತ ಈ ಉಲ್ಲಾಳದ ಶಾಸಕರಾದ ತಿರುತರ ಕೃಷ್ಣ ಶೆಟ್ಟಿ ಅದೇ ರೀತಿ ಎಚ್ ಕೃಷ್ಣಪ್ಪ ಕಕ್ಕಿಲ್ಲಾಯರು ಇಂಚಿನ ಮಲಮಲ್ಲ ಕಮ್ಯುನಿಸ್ಟ್ ನೇತಾರರನ್ನ ಒಂದು ಲೀಡರ್ಶಿಪ್ ಭಾರಿ ಮಲ್ಲ ರೀತಿಯ ಸಂಘರ್ಷ ಮಾಡ್ತದೆ ಈ ಭೂಮಿ ಒಂದು ಗೊತ್ತಿನ ಏನಿದ್ದಾರೆ ಇನಿ ಆ ಭೂಮಿನ ಮಾಡ್ದೆ ಆ ದುಡ್ಡು ಕಾರ್ಬಾರ್ ಬಂತಂದು ಇನ್ನು ಕಮ್ಯುನಿಸ್ಟರ್ ಅಂತನಾಗ ಬೇತೆ ವಿರೋಧ ಪಕ್ಷ ಅಂತನಾಗ ನಿಖಿಲ ದೇಶದ್ರೋಹಿ ಲೆಕ್ಕ ತೋಜು ಆತ ಆಯ್ನ ಆ ಭೂಮಿನಿ ಮಾರಿನ ರೇಟು ದಿಕ್ಕೊಂಡು ಬಂದು ಭೂ ಮಸೂದೆ ತಿದ್ದುಪಡಿ ಕಾಯ್ದೆದ ಬಗ್ಗೆ ಪಾತಿರ್ಬೇಕು ಆಯ್ನ ಒಂದು ಗೊತ್ತುಬೋಡು ಈ ದೇಶ ಇಂಚಾದ ಅಂಬಾನಿ ಅದಾನಿಗಳ ಜೇಬಿಗೆ ಬೋರೊಂದುಂಡು ಇಂಚಾದ ಈ ದೇಶ ಡಿಫರೆನ್ಸ್ ನೂಗೋ ಇರೋದೋ ಮುನ್ನೋಗೋ ಶತಕೋಟಿ ಆ ದೇಶಗಳ ಜೇಬಿಗೆ ಬೋರೊಂದುಂಡಾಗಲೇ ಕಿಸೆಗೆ ಬೋರೊಂದುಂಡು ಈ ದೇಶ ನಿಖಿಲದೊಂದು ವಿಚಾರ ಗೊತ್ತುಬೋಡು ಮುರಾನಂದು ಸರ್ವೆ ಬತ್ತುಂಡು ದೇಶದ ಲಾಕ್ಡೌನ್ ಬತ್ತುಂಡ ಕೊರೋನಾ ಆದ ಲಾಕ್ಡೌನ್ ಬತ್ತುಂಡು ಪೂರನ್ನ ಆದಾಯ ಪೋಂಡು ಪೂರನ್ನ ಸಂಬಳ ಪೋಂಡು ಪೂರನ್ನ ಬಿಸ್ನೆಸ್ ಪೋಂಡು ಇಲ್ಲ ತಕ್ಕೊಂಡು ಅಂಗಡಿ ಹೋಟೆಲ್ ಪೋಟು ಇಲ್ಲೇ ನಗಳ ಬೇರ ಪಿಕಪ್ ಆತಜಿ ಪಂಪೇರಕು ಆಂಡ ಈ ದೇಶದ ನೂದು ಅತ್ಯಂತ ಮಲ್ಲ ಶ್ರೀಮಂತರನ್ನ ಸಂಪತ್ತು ಈ ಕೊರೋನಾದ ಟೈಮ್ ಮಲ್ಲ ರೀತಿ ಏರಿಕೆ ಆಗ್ತದೆ ಆ ಸರ್ವೆ ಬಂದ್ಕೊಂಡು ಅಂಬಾನಿ ಇತ್ತ 1 ಗಂಟೆಗೆ 90 ಕೋಟಿ ಬಂದ್ಪೇರು 1 ಗಂಟೆಗೆ ಸ್ವಲ್ಪ ಕೋಟಿ ಒಂದು ದಿನಕ್ಕೆ 24 ಗಂಟೆ ಯಾರು 1 ಗಂಟೆ ಅಂತ 24 ಗಂಟೆ ವರ್ಷದ 365 ದಿನ ಆರು ಬೆಳಂದು ಒಪ್ಪುಣ ಆರು ನಿದ್ರೆ ಮಲ್ಪುಣಗಳ ಬೆಳಂದು ಒಪ್ಪೇರು ಆರು ನುಪ್ಪುಣೊಂದು ಪುಣಗಳ ಬೆಳಂದು ಒಪ್ಪೇರು ಆರು ಹೆಲಿಕಾಪ್ಟರ್ ತಿರುಗೇರೆ ಪುಣಗಳ ಬೆಳಂದು ಒಪ್ಪೇರು 1 ಗಂಟೆಗೆ 90 ಕೋಟಿ ರೂಪಾಯಿ ಆರನ ಆದಾಯ ಆರರ 1 ದಿನದ ಆದಾಯ ಆರರ 1 ದಿನದ ಸಂಪಾದನೆ ஒரு ರಿಕ್ಷಾ ಡ್ರೈವರ್ ஒரு பஸ் ಕಂಡಕ್ಟರ್ ஒரு பஸ் ಡ್ರೈವರ್ ஒரு ಹಮಾಲಿ ஒரு ಕಟ್ಟಡ ಕಾರ್ಮಿಕ ஒரு ಮೇಸ್ತ್ರಿ ஒரு ಪೈಂಟರ್ ಆರ್ನ ಅಂಬಾನಿನ 1 ದಿನದ ಇನ್ಕಮ್ ಮಾಡ್ಕೊಡೋಣ 10,000 ವರ್ಷ ಬಂದು ಇವತ್ತು 10,000 ವರ್ಷ ನಾವು ಬಂದು 5 ವರ್ಷ ಅವರ ಕೈಕಾರರು ಬೇರೆ 15 ಮೂಲ ಸೇರುವ ಅದ 10,000 ವರ್ಷ ಬೇರೆ ಬಂದು ಬಂದು ಸರ್ವೆ ಪಂಪುಂಡು ನೆತ್ತ ಬಗ್ಗೆ ಚರ್ಚೆ ಇದ್ದು ಈ ಜಿಲ್ಲೆಗಳ ತುಲವರ ತೆಗೆದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಹತ್ತೆ ಗೆಲುವು ನಿಂತಿನ ಅದಾನಿ ಪಂಪುದಾರನಿಗೆ ಗೊತ್ತಿತ್ತಿಲ್ಲ ಇತ್ತು ಹೋಲ್ಕೊಂಡರೆ ಅದಾನಿ ಕೂಡಲೇ UPCL ಪಂಪುತ್ರ ಕೈಗಾರಿಕೆ ಎಂದು ಕರೆಂಟ್ ಕಂಪನಿಯನ್ನು ಅದಾನಿ ಪರ್ಚೇಸ್ ಮಾಡ್ತಾರೆ ಬೈಕನ್ ಮಾಡಿಕೊಂಡು ಬೋಂಡ ಖಾದ್ಯ ತೈಲದ ಅಡುಗೆ ಎಣ್ಣೆದ ಒಡ್ಡು ಬೂದಿ ಮಲಮಲ್ಲ 1-2 ಫ್ಯಾಕ್ಟರಿಗಳು అయితే ತಿರುಗಿ ಅದಾನಿಂದ ಪದಾರ್ಥಗೊಂಡು ಪ್ರತಿಯೊಂದು ಅದಾನಿಮಯ ಒಂದೊಂದು 90 ಸೂಪರ್ ಮಾರ್ಕೆಟ್ ಮಿಕ್ಕಿಲ ಅದಾನಿ ಬಂದು ಪುನರ್ಬರ್ಗ ದಿನಕ್ಕೂ ದೂರಜ್ಜಿ ಬಂದು ನಿಖಿಲನೆ ಈ ಸಂದರ್ಭ ನಿಖಿಲನ ನೆನಪು ಪುಟ್ಟ ಇರಬೇಕು ಮುರಳಿ ಕೆಲವು ಪೇಪರ್ ದಿನಾಲ ಜಾಹೀರಾತು ಬಾಗ ಇಲ್ಲಂತ ಟ್ರೆಂಡ್ ಹೈಪರ್ ಮಾರ್ಕೆಟ್ ಅಗ್ರ ಬರೋ ಜಾಹೀರಾತು ಅಂಗಡಿ ಸಕ್ಕರೆಗೆ 42 ರೂಪಾಯಿಂದಾನೆ ಇಂಕಲ್ಲ 40 ರೂಪಾಯಿ ಅಂಗಡಿ ಆಪಲ್ಗೆ 120 ರೂಪಾಯಿಂದಾನೆ ಇಂಕಲ್ಲ 90 ರೂಪಾಯಿ ಅಂಗಡಿ ಟೊಮಾಟೋಗೆ 25 ರೂಪಾಯಿಂದಾನೆ ಇಂಕಲ್ಲ 22 ರೂಪಾಯಿ ಅಂಗಡಿ ಅರಿಕೆ 35ಇಂದಾನೆ ಇಂಕಲ್ಲ 33 ರೂಪಾಯಿ ಬೆಲೆ ಬೆತ್ತಲು 100 ರೂಪಾಯಿ ಸಾಕು ಕಡಿಮೆ ಬರ್ತದೆ ನೇಪನ ಗೊತ್ತು ಕಡಿಮೆ ಎಲ್ಲ ಪೂರ ಈ ಇದ್ದಪುರಂತಿರೋ ರೈತರನ್ನ ಕೃಷಿ ಕಾಯ್ದೆದ ಪೂರ ಇದು ಬದಲಾಯಿಸಕ ಕೃಷಿಕ ಆ ಭೂಮಿ ಹಾಕಲ್ಲ ಗೋಪಲ್ ಹಾಕಲು ಅಂಗಡಿ ಹಾಕಲು ಮಾರಲು ಹಾಕು ಇಲ್ಲಿ 45 ಕೊಡ್ತೀವೋ ಇಲ್ಲ 10 ರೂಪಾಯಿ ಮಾಡ್ತೀವಿ ಅದೇ ಬೇಟ ಅಂಗಡಿ ಈ ರೀತಿಯ ಪರಿಸ್ಥಿತಿ ನಮ್ಮದವರು ಬರನ್ನೊಂದು ಮೊತ್ತ ಬಗ್ಗೆ ಎಚ್ಚರ ಆಲಯ ಬಗ್ಗೆ ಯಾರು ವಿನಂತಿ ಮಾಡ್ಕೊಂಡು ನಮ್ಮ ಕುಡಂದಿ ಪಾತ್ರ ನಾನು ಕೇಂದ್ರ ಕೋಡನ ಮುರಾಮೇದಾನ ಬತ್ತು ನಮ್ಮ ಕಲ್ಲಡಿಗ ಪ್ರಭಾಕರ್ ಬತ್ತು ಭಾರಿ ಬಂದು ಉಳ್ಳಾಗಡೆ ವ್ಯಾಪಾರ ಸೈಬರ್ ವ್ಯಾಪಾರ ನನಗೆಂದನು ಜಾತಿ ಗೆಂದ ತೋಪಾಲೆ ಅಂತ ನಾನು ಕೃಷ್ಣ ಶೆಟ್ಟಿ ಸಾಯ್ಬರ ಕಾಮ್ರೇಡ್ ಕೃಷ್ಣ ಶೆಟ್ಟಿ ಸಾಯ್ಬರ ಅಂತ ಏನ ಪ್ರಭಾಕರ್ ಭಟ್ರ ಕೃಷ್ಣ ಶೆಟ್ಟಿ ಕಾಮ್ರೇಡ್ ರಾಮಚಂದ್ರ ಉಳ್ಳಾಗಡೆ MLA ಅಂತ ಗೆಂದುವರೆ ಅವರು ನಿಖಿಲನೇ ಪಾರ್ಟಿ ಜಾರಂತ ಗೆದ್ದಿರ್ತಾರೆ ರಾಮ ಸಾಯ್ಬರ ಅಂತ ಪ್ರಭಾಕರ್ ಭಟ್ರ ಖಾಲಿ ಧರ್ಮಾಧಾರಿತವಾದ ಪಾತ್ರವರತ್ತ ಒಂದ ಆಲೋಚನೆ ಮಾಡ್ತೀವಿ ಮರಮನೆ ಮಕ್ಕಳ ಬದುಕಿಯತ್ತ ಬಂಗೊಂಡು ಮೆತ್ತ ಬಗ್ಗೆ ಒಂದು ಆಲೋಚನೆ ಮಾಡ್ತೀವಿ ಕೇವಲ ಪಾಕಿಸ್ತಾನ ಸಾಹಿತ್ಯಗಳು ಚೈನಾ ದೇಶ ಪ್ರೇಮ ಈತ ಮಾತ್ರ ವಿಚಾರತ್ತು ದೇಶ ಪ್ರೇಮ ಬಂದಾಗ ಬಂದ ಬಡವರನ್ನ ಬದುಕಿನ ಬಗ್ಗೆ ಪಾತ್ರ ದೇಶ ಪ್ರೇಮ ಈ ದೇಶದ ಈ ಜಿಲ್ಲೆಯ 6 ಬಾರಿ ಅದಾನಿ ಬರೆದಿದ್ದಾರೆ ನವಮಂಗಲೂರು ಪೋರ್ಟು ಅದಾನಿ ಪೋರ್ಟು ವಿಮಾನದಿಂದ ಪೋಲೆಂಡ್ ಪ್ರಭಾಕರ್ ಭಟ್ ಭಾಗಪಾತಿರಿಯದು ಈ ಜಿಲ್ಲೆಗೆ ಉಳ್ಳಾಲದ ಈ ಕ್ಷೇತ್ರದ ಸಾಧನೆ ಬಿಟ್ಟನ್ನು 7 ಜನ MLA ಹಾಕಲು ಬಿಜೆಪಿಗೆ ಸೇರ್ತೀನಿ ಹಾಕಲು ಮುರಾಳಿ ಬರೋಣ ನಿಯೋಗ ಹೋರಾಗ ಲಾಸ್ಟ್ ಅಧಿವೇಶನ ಸಂದರ್ಭ 90 ಕೋಟಿ
ಭರತ್ ಶೆಟ್ಟಿ ನನ್ನ ಬೆಳ್ತಂಗರದ ಪುಂಜ ನನ್ನೊಂದಿ ಗುಡಂಗಿ 2-3 ಹೇಳಿದ್ದೇವೆ 7 ಜನ ಹೋಗಿ ಡಿಮ್ಯಾಂಡ್ ಬೇಡ ವಿಮಾನ ನಿಲ್ದಾಣ ಕೋಟಿ ಜನರ ಪದಾರ್ಥ ಕೋಟಿ ಜನರ ಬಗ್ಗೆ ಬಹಳ ಗೌರವ ಇರ್ತಿರೋದು ಕೋಟಿ ಜನರ ವಾರಿಸುದಾರರು ಬಾಬಂಡ ಈ ಮನ್ನಡೆ ಕಮ್ಯುನಿಸ್ಟ್ ಗೆಲ್ಲಾಟ ಹೋರಾಟ ಮಾಡ್ತದೆ ಗೇಣಿದಾರರ ಭೂಮಿ ಕೊಡ್ಬೋದು ಆಮೇಲೆ 500 ವರ್ಷ ತುಂಬ ಮಂದಿಗೆ ಹೋರಾಟ ಶುರು ಮಂದಿಗೆ ಕೋಟಿ ಜನರ ಐಕ್ಯ ಹುತಾತ್ಮರ ಕಮ್ಯುನಿಸ್ಟ್ ರೈತಿ ಗೆಲ್ಲಿ ಕೋಟಿ ಜನರ ಶುರು ಮಂದಿಗೆ ಹೋರಾಟನೇ ಅಂತಿಮವಾದ ಭೂಮಿನ ಗೇಣಿದಾರರ ಕೊಡ್ಬೋದು ಕಮ್ಯುನಿಸ್ಟ್ ಎಂಟ್ಲಿಗೆ ಆ ಯೋಗ್ಯತೆ ನಂಬು ಕೋಟಿ ಜನರ ಉತ್ತರಾಧಿಕಾರಿ ಮಾಡ್ತೀವಿ ಆಂಡ ನಿಗಲ್ಬೋದು ವಿಮಾನ ನಿಲ್ದಾಣ ಕೋಟಿ ಜನರಿಗೆ ಪುದಾರ್ಜಿಲ್ಲ ಪಂಡು ಆಂಡ ವಿಮಾನ ನಿಲ್ದಾಣ ಅದಾನಿಗೂ వచ్చింది ಪಂಡ ನಿಗಲ ಯೋಗ್ಯತೆ ಅದಾನಿನ ಪುದಾರ್ಜೊಟ್ಟಿಗೆ ಕೋಟಿ ಜನರ ಪುದಾರ್ ಉತ್ಪಾದನೆ ಎಂಟು ನಿಗಲ ಬಂದ್ಬಿಡಿದ್ರೆ ನಿಖಲು ಇವೆಲ್ಲ ಬೋಲಕ್ಕೆ ಮುಖ್ಯಮಂತ್ರಿಗಳ ಮಾತ್ರ ಪ್ರಧಾನಿ ಒಟ್ಟಿಗೆಲ್ಲ ಬೋಲು ಹೋದು ವಿಮಾನ ನಿಲ್ದಾಣ ಆ ಒಂದು ಅದಾನಿ ಕೊಟ್ಟಿರೋ ಪುರಗಟ್ಟಂದು ಗವರ್ಮೆಂಟ್ ಒಟ್ಟಿಗೆ ಒಂದು ಐಕಿ ಕೋಟಿ ಜನರ ಪುದಾರ್ಜಿಲ್ಲ ಬಂದ ಅಪದ ಎಂಗುಲು ಬಿಜೆಪಿ ಶಾಸಕರ ಬಾಲನೆ ಮೆಚ್ಚುವ ಅವರು ಅದಾನಿನ ಟಿಫನ್ ಜಿಂದಾದಿ ಕೋಟಿ ಜನರನ್ನ ಪುದಾರ್ಜಿದ್ದು ಹಬ್ಬಕ್ಕೆಲ್ಲ ಪುದಾರ್ಜಿದ್ದು ಜನಗಳ ಕಣ್ಣಿಗೆ ಮಣ್ಣು ಪಾಡು ನಡೆಸಿದ ಬಾಲೆ 6 ಬಾರಿಗೆ ಹಬ್ಬಕ್ಕೆಲ್ಲ ಪುದಾರು ವಿಮಾನ ನಿಲ್ದಾಣ ಕೋಟಿ ಜನರನ್ನ ಪುದಾರು ಅಥವಾ ಬಸ್ ಸ್ಟ್ಯಾಂಡಿಗೆ ಕುಟ್ಮಲ್ ರಂಗರಾಯನ ಪುದಾರು ಪೂರ ದಿಪ್ಪನು ಅದಾನಿಗೆ ಅಂಬಾರಿಗೆ ಮಾರ್ದು ನೆಟ್ಟಿದಾದ ಪ್ರಯೋಜನ ಅನ್ಕೊಂಡು ಜನಪದ ಈ ತಿರುಗಿ ಹೆಚ್ಚು ಅಥವಾ ಇಂಚಿನ ಹಲವಾರು ವಿಚಾರಗಳು ಕೋಟಿ ಜನರ ಬಗ್ಗೆ ಮಂತ್ರಿಮಂತ್ರಿನ ಭೂ ಸುಧಾರಣೆಗೆ ಹೋರಾಟವು ಐದು ಪಕ್ಕ ಅಮರ ಸುಳ್ಯ ತಂಗಿಗೆ ನೇತೃತ್ವ ಕೊಟ್ಟು ಸುಳ್ಯರ್ದು ಇಡಮಟ್ಟ ಬಿಡಿಸಲು ಬರೀ ಪತ್ತೊಂದು ಅಗಲಂತ ಸುಳ್ಯರ್ದು ಬಿಡ್ಪಾದ ಬಲ್ಪಾದಿನಂತಿನ ಹೋರಾಟ ಈಗ ಪೂರ ಭೂಮಿದ ಹಕ್ಕಿಗೆ ನಡೆಸಿನಂತಿನ ಹೋರಾಟ ಈಗ ಈ ಅಂಬಾನಿ ಅದಾನಿ ನಗರ ಪ್ರತಿನಿಧಿ ಆದ ನರೇಂದ್ರ ಮೋದಿ ಸರ್ಕಾರ ನಮ್ಮ ಭೂಮಿಗೆ ಬಿಟ್ಟು ನಮ್ಮ ಬದುಕಿನ ಬಿಟ್ಟು ಇಲ್ಲಿ ಹಕ್ಕು ಸಾಧಿಸಲು ಪ್ರಯತ್ನ ಮಾಡ್ಕೊಂಡು ಆ ಹೋರಾಟದ ಮುಂದುವರಿಕೆ ಅನಿತ ಹೋರಾಟದ ಮುಂದುವರಿಕೆ ಹೋರಾಟನ ಈ ಇಂಡಿಯಾದ ಪುರಾತನ ಅವು ಡೆಲ್ಲಿದ ಗಡಿತಪ್ಪುವಂತಿನ ಸಂಘರ್ಷದ ಬಾರಿ നല്ല ಸಂದೇಶ ಪಂಚಮಿಗಳು ಅರ್ಥ ಮಾಡ್ತಾರೆ ಅಂತರ್ಗತ ಒಟ್ಟಾರೆ ಈ ದೇಶದ ಭವಿಷ್ಯ ಈ ಸರ್ತಿ ನಡ್ಕೊಂಡು ಹೋರಾಟ ನಮ್ಮದು ರೈತರ ಹೋರಾಟ ಈ ಸರ್ತಿ ಸೋತರಿಂದ ಭಾರತ ದೇಶದ ಭವಿಷ್ಯಕ್ಕೆ ಬಾರಿ ಒಳ್ಳೆ ಗಣಾಂತರೊಂದು ಹೊಸ ಕಾಯ್ದೆಯ ಮೂಲಕ ಹೊಸ ಸಂಹಿತೆಯ ಮೂಲಕ ಈ ದೇಶದ ಸಂಪೂರ್ಣವಾಗಿ ಹಿಡಿತ ಈ ದೇಶದ ಮಲಮಲ್ಲ ಪರಿಣಾಮವಾದ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಸೇರಿದ 100 ಲಕ್ಷ ಮಂಚಿನ ದರಿಣಗಳ ಕೈಕೊಬ್ಬರು ಅಕಲ್ ಕೇವಲ ಒಂದು ಆಡಳಿತಾಧಿಕಾರಿ ಬಂದು ಪ್ರಧಾನಿ ಕೊಳ್ಳೋದು ಪೂರ ಅಕಲ್ ಅಧಿಕಾರ ನಡಪಾವಂತಿನ ಅಕಲ ಹಿತಾಸಕ್ತಿ ನಮ್ಮ ದುಮ್ಮಗಂಟಿನ ಪ್ರಯತ್ನ ನಡಪಾವರು ಆ ನಿಟ್ಟಿನ ಈ ಹೋರಾಟ ನಿರ್ಣಾಯಕವಾದ ನನೊಂದು ಖಾತರಿಯನ್ನು ಪಂದ್ರ ಬಯಕೆ ಇನ್ನು ಮಾತೆಲ್ಲ ಬಂದವರು ರೈತರಿಗೆ ಅಕಲ್ ಕಾಸ್ಕೊಂಡು ಹೋರಾಟ ಬರ್ತಾವರು ರೈತರಿಗೆ ಮುಗುಲ ಕಾಸು ಮಾಡ್ಕೊಂಡು ಬಂದು ಬೇರೆ ಕಾಸ್ಕೊಂಡ ಡೆಲ್ಲಿಗೆ ಆ ಚಲಿಟ್ಟು ಹೆಚ್ಚು ಕಮ್ಮಿ 1, 2, 3 ಸ್ವಲ್ಪ ಚಲಿಟ್ಟು ತಿಂಗಳ ಕಟ್ಲ 2 ರಾತ್ರಿ ಬಗ್ಗೆ ಕೊಳ್ಳಲು ಸಾಧ್ಯ ಅಲ್ಲ. ಸ್ವಲ್ಪ ವರ್ಷ 80 ವರ್ಷದ ಪ್ರಾಯದಕ್ಕಲು ಬೆಳ್ಳೆಲ್ಲ ಜೋಕಲು ಪಂಜಾವಣಕ್ಕಲು ಇಲ್ಲೇ ಬಿಕ್ಕಲು ಬುರ್ದು ಬದುಕ ಬರ್ತದವರು ಕೊಳ್ಳೂರು ಬಣ್ಣ ಅಂತ ಕಾಸು ಕೊಡ್ಬೇಕಲ್ವರ ಬಿಜೆಪಿ ನಾಳೆ ಕಾಸು ಕಡಿಮೆ ಉಂಡ ಮೊನ್ನೆ ಶಾಸಕರ ಮಕ್ಕಳಿಗೆ 40 ಕೋಟಿ 50 ಕೋಟಿ ಕೊಟ್ಟು ಸರ್ಕಾರ ಬಂದಿಲ್ಲ ತಿಳಿದು ತುಂಬ 1 ಲಕ್ಷ ಜನ ಅಂಚೆ ಒಂದು ತಿಂಗಳು ಕೊಳ್ಳಾರನಿಗೆ ರೈತನ ವಿರುದ್ಧ ರೈತರ ಹೋರಾಟ ದೇಶ ವಿರೋಧಿ ಪಂಥ ನಿಖಿಲ ಪಾತ್ರದಲ್ಲಿ ಒಂದು ನಿಖಿಲ ಪುರಂತರ ಕಾಸು ಸಂಪತ್ತನ್ನು ಖರ್ಚು ಮಾಡಿ ತುಂಬ ಬೆಲ್ಲಿದ ಚಲಿತಾರೆ ಕೊಳ್ಳಾರ ರಾತ್ರಿ ಬಗ್ಗೆ 1 ವಾರಗಳು ಆಗ್ತದೆ ಸಾಧ್ಯ ಮನೆಗಳು ಇಜ್ಜಿ ನಿಖಿಲ ಬೇಟೆಗಳ ಹೋರಾಟದ ಬೆರೆತುಕೊಂಡು ಬೈದಿನಗಳು ಅನ್ನ ಆಧಾರದ ಹೋರಾಟದ ಬೆರೆತುಕೊಳ್ಳಲು ಬರ್ತದೆ ಈ ದೇಶದ ಅಧಿಕಾರಿಗಳು ಪಟ್ಟಿದ್ದಾರೆ ಇನ್ನು ನಿಖಿಲ್ ವಿರೋಧ ಮಂತ್ರಿಗಳ ದಾರಿ ಮಾಡ್ಕೊಂಡಿಲ್ಲ ಎಸ್ಪಿಯಾಗಿ ನಿಖಿಲ್ ವಿರೋಧ ಮಾಡ್ತಾರೆ ಭೂ ಮಸೂದೆ ತಿದ್ದುಪಡಿಗೆ ವಿರೋಧ ಮಾಡ್ತಾರೆ ಆಧಾರ್ ಕಾರ್ಡ್ಗೆ ವಿರೋಧ ಮಾಡ್ತಾರೆ ಗ್ಯಾಸ್ಗೆ ಸಬ್ಸಿಡಿ ರದ್ದು ಮಾಡಿಸಲಿಕ್ಕೆ ವಿರೋಧ ಮಾಡ್ತಾರೆ ಪೆಟ್ರೋಲಿಯಂ ಮುಕ್ತ ಮಾರುಕಟ್ಟೆ ಕಾಂಗ್ರೆಸ್ ನೀತಿಗೆ ವಿರೋಧ ಮಾಡ್ತಾರೆ ಆಂಡ್ ಅದನ್ನು ಪೂರ್ಣ ನಿರ್ಲಜ್ಜವಾದ ದಾರಿ ಮಾಡ್ಕೊಂಡಿಲ್ಲ ಈ ವಿಚಾರಗಳು ಬಹಳ ಪ್ರಧಾನವಾದ ನಮ್ಮ ಜೀವನದ ಈ ಜನಜಾಗೃತಿ ಸಭೆ ಮಾಡ್ತಂಗಿಲ್ಲ ಅಂಚಾಯತ್ ಪಂಚ ಈತೆ ಈ ಹೋರಾಟ ಈತೆಗೆ ಮುಗಿಯುವುದು ಡೆಲ್ಲಿ ನಡ್ಕೊಂಡ ಹೋರಾಟ ಬಹಳ ಪ್ರಬಲವಾದ ಮುಂದುವರಿಯನ್ನು ಇಡೀ ದೇಶದ ಈ ಹೋರಾಟ ವಿಸ್ತರಣೆ ಹಾಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಕೊಲ್ಲತ್ತರ ಗೋಕುಲ್ಲ ಈ ಹೋರಾಟದ ಮುಂಚಿನ ನಂತರ ಸಾಧ್ಯ ಆಗುವುದು ಇಪ್ಪತ್ತೊಂದನೇ ನನ್ನ ವ್ಯಾಪಾರ ಬದಲಾವಣೆ ಸಾಧ್ಯ ಇದ್ದಿ ನಮ್ಮ ಜನಗಳಿಗೆ ಉದ್ಯೋಗ ತಿಕ್ಕೋದು ನಮ್ಮ ಗೋಕುಲಿಗೆ ಶಿಕ್ಷಣ ತಿಕ್ಕೋದು ನಮ್ಮ ಜನಗಳಿಗೆ ಆರೋಗ್ಯ ತಿಕ್ಕೋದು ನಮ್ಗೆ
ಬೇರೆ ಇಲ್ಲಬಹುದು ನಮ್ಮ ಭೂಮಿಗೆ ಹಕ್ಕು ಮಾಡುವಂತಹ ನಿಟ್ಟಿನ ನಮ್ಮ ಮಾತನ್ನು ಒಟ್ಟಾಗಿ ಇಡೀ ದೇಶ ನಡೆಸುವಂತಹ ಹೋರಾಟಕ್ಕೆ ಕೈಗೊಳಿಸಲು ಬೆಂಗಳೂರಿನ ನಮ್ಮ ಮಾತು ನಿರ್ಣಾಯಕವಾದ ಹೋರಾಟಗಳಿಗೆ ಸಾಕ್ಷಿ ಹಾಕುದು ಆಯ್ತು ನಮ್ಮ ಮಾತೆಲ್ಲ ಒಂದಾಕ ಇಡೀ ಸರ್ಕಾರದ ಸಂದೇಶ ಸರ್ಕಾರದ ಈ ಕಾಯ್ದೆಯ ಅಪಾಯದ ಸಂದೇಶವೆಂದಾದ ನಮ್ಮನ್ನು ಜನಕಲ ಕೈಗೆ ಕೊನೆ ಜನಕಲ ಪಾತ್ರಗ ದೈತ್ಯನ ಮೋದಿ ಸರ್ಕಾರ ಮಂತ್ರಿನಂತ ಎದ್ದಗಾರನ್ನು ಇದು ಸಾಕ್ಷಿ ಸಮೇತ ಬತ್ತು ಬಂದು ಹೇಳಿಕೊಂಡು ಪಾತ್ರದಲ್ಲಿ ಖಂಡಿತವಾದ ನನಗೆ ಮನವರಿಕೆ ಮತ್ತು ಕೋರ್ಪಾಪಂತ್ರ ಪಾತ್ರನ ತನಂದು ಒಂದು ಪಾತ್ರ ಅವಕಾಶ ಮಾಡಿಕೊಂಡು ನಮಗೆ ಮಾತನ್ನು ಒಂದು ಪಾತ್ರ ಉಂಟಾಗ ಈ ನಮ್ಮನ್ನು ಆಡಳಿತ ಮಾಡ್ಕೊಳ್ತೀನಿ ರಾಜ್ಯ ಸರ್ಕಾರ ಆದಪ್ಪು ಕೇಂದ್ರ ಸರ್ಕಾರ ಆದಪ್ಪು ಚುನಾವಣೆದ ಪಡ್ತು ಅಂಕ ಕೊಡ್ತಿನ ಭರವಸೆ ಈ ಒಂದು ದೇಶದ ರೈತರಿಗೆ ಕಾರ್ಮಿಕರಿಗೆ ಯುವಜನಗಳಿಗೆ ಜನಸಾಮಾನ್ಯರಿಗೆ ದಲಿತರನ್ನ ಪರವಾದ ಆಡಳಿತ ಮಲ್ಪ ಅವಕಾಶ ಕೊರಲೆಂದು ಪಂಡದು ಅವಕಾಶ ಸಿಕ್ಕಿದ ಪಕ್ಕ ಈ ಮಾತ ರೈತ ಕಾರ್ಮಿಕ ದಲಿತ ಯುವಜನ ಜನಸಾಮಾನ್ಯನ ವಿರುದ್ಧ ಆಡಳಿತ ಮಾಡ್ತದೆ ಇನಿ ನಮ್ಮ ದೇಶದ ಶ್ರೀಮಂತನ ಪರವಾದ ಒಂದು ಅಕ್ಲಿಗೆ ಅನುಕೂಲ ಪರಂಚಿನ ಮಾತಂದಿಕ್ಲ ತಿದ್ದುಪಡಿ ಕೊಂಡ್ಬತ್ತೀನಿ ಈ ಒಂದು ಆಡಳಿತ ಮಂತ್ರಿನ ವಿರುದ್ಧವಾದ ಈ ಒಂದು ಮಸೂದೆಯನ್ನು ಪಿರದಿಪ್ಪಲೆ ಪರೈತಿದೆ ಕಾರಣ ಒಂದು ತಿಂಗಳಿಂಚಿಲ್ಲ ದೆಹಲಿಯಲ್ಲಿ ನಮ್ಮ ದೇಶದ ರೈತ ಕಾರ್ಮಿಕರು ಹೋರಾಟ ಮತ್ತೊಂದು ಅಲ್ಪ ಆ ಚಲಿಕ್ಕೆ ಹುತಾತ್ಮರ ಆಡಲ ಈ ಸರ್ಕಾರ ಕೆಮಿಕಲನ್ನು ಪಡ್ತಡು ಈ ಮಸೂದೆಯನ್ನು ಪಿರದಿಪ್ಪಡು ಪರೈತಿದೆ ಈ ಜಾತ ಇನ್ನು ದಿನ ಬತ್ತಿಗೆ ಎತ್ತಿದ್ರು ಈ ಜಾತಿಗಳು ವೈದ್ಯಂಚಿನ ನಮ್ಮ ನಾಯಕಿಯ ಮಕ್ಕಳು అయితే ನಮ್ಮ ವೆಂಕಟೇಶ್ ಕೋಣಿ ಅಂತಿದೆ ಉಡುಪಿದ ನಾಯಕರನ್ನ ಬಾಲಕೃಷ್ಣ ಶೆಟ್ಟಿ ನಮ್ಮ ದಕ್ಷಿಣ ಜಿಲ್ಲೆದ ವಸಂತಾಚಾರ್ಯರು ಯಾದವ್ ಶೆಟ್ಟಿ ಬಾಲಕೃಷ್ಣ ಶೆಟ್ಟಿ ಅಂತಿದೆ ನಮ್ಮ ಮುನೀರ್ ಕಾಟಿಪಲ್ಲ ವಾಸ್ತವ ಹುಟ್ಟಿ ಮುಖ್ಯವಾಗಿ ಮಾತುಗಳ ಈ ಜಾತಿಗಳು ಭಾಗವಹಿಸಿ ಸಮಾರಂಭ ಭಾಗವಹಿಸುವ ಪಾತ್ರ ಮಕ್ಕಳಿಗೆ ಮುಖ್ಯವಾಗಿ ಮಾತುಗಳ ನಮ್ಮ ಈ ಒಂದು ಉಳ್ಳಾಳ ಈ ಭಾಗದ ಮಾತಾ ಸಂಘಟಿತ ಪರವಾದ ಧನ್ಯವಾದ ಕೊಡ್ತೆ ಅಂಚೆ ನಿಂತ ಸಭೆಯತ್ತ ಅಧ್ಯಕ್ಷತೆ ವಹಿಸಿದ ಪದ್ಮಾ ಶೆಟ್ಟಿಗಳ ಧನ್ಯವಾದ ಕೊಡ್ದು ಸ್ವಾಗತ ಮಂತ್ರಿ ನಂಚಿನ ಜಯಂತ ನಾಯ್ಕರಿಗೆ ಧನ್ಯವಾದ ಕೊಡ್ದು ಈ ಸಭೆಗೆ ಭಾಗವಹಿಸಿದ್ದು ನಿನ್ನ ಯಶಸ್ವಿ ಮಂತ್ರಿ ನಂಚಿನ ಮಾತ ಮುಲ್ಪ ಸೇರ್ಪು ನಂಚಿನ ಮಾತ ರೈತ ಕಾರ್ಮಿಕ ಯುವಜನ ದಲಿತ ಮಾತ ನಾಯಕರ ಸಂಘಟನೆಗಳ ಧನ್ಯವಾದ ಕೊಡ್ದು ಈ ಹೋರಾಟ ಇದಕ್ಕೆ ಮುಂಚೂಜಿ ಒಂದು ಸೂಚನೆಲ್ಲ ಕೊಡ್ತಾರೆ ಬೆಂಗಳೂರು ದಿನಕರಡು ಅದಕ್ಕೆಲ್ಲ ನಮ್ಮ ತಯಾರಾದ ಈ ಒಂದು ಮಸೂದೆ ತಿದ್ದುಪಡಿ ಕೊಂಡ್ಬಂದೇನೆ ಪಿರದೆತ್ತರಟ ಈ ದೇಶದ ಹೋರಾಟ ಒಂದು ಪಂಪರಿಪಿನ ಪಂಡದ ಈ ಸರ್ಕಾರ ಈ ಒಂದು ಮಸೂದೆ ತಿದ್ದುಪಡಿ ಪಿರದೆತ್ತದಿಂದ ಸರ್ಕಾರ ಒಂದು ಪಂಪರಿಪಿನ ಸರ್ಕಾರಗಳ ಎಚ್ಚರಿಕೆ ಪಂಡದು ಮಾತುಗಳ ಧನ್ಯವಾದ ಕೊಡ್ದು ಇದಕ್ಕೆ ಈ ಸಭೆ